हरे कृष्णा। हरे कृष्ण माताजी। हरे कृष्णा माता जी, प्रणाम। हरे कृष्ण। ಹರೇ ಕೃಷ್ಣ ಮಾತಾಜಿ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, हरे कृष्णा ಪ್ರಣಾಮಗಳು. माता जी, हरे कृष्णा, हरे कृष्णा, प्रणाम माता जी, हरे कृष्ण. हरे कृष्ण. ನಾನು ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. चैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सह ललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ॐ विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नामस्ते सरस्वते देवे गौरवाणी प्रचारिणे निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्तवृंदा। हरे कृष्णा कृष्ण कृष्णा हरे हरे, हरे रामा राम राम हरे हरे। हरे कृष्णा कृष्ण कृष्णा हरे हरे, हरे राम 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 हरे हरे। हरे कृष्णा कृष्ण कृष्णा हरे हरे, हरे राम 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 हरे हरे। हरे कृष्णा कृष्ण कृष्णा हरे हरे, हरे राम 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 हरे हरे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। नमः पङ्कजनाभाय नमः पङ्कजमालिने नमः पंकजनेत्राय नमस्ते पंकजांग्रये। ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ, ಮತ್ತೊಮ್ಮೆ ನಾನು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ನಾವು ಇವಾಗ ಯಾರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದೀವಿ? ಹರೇ ಕೃಷ್ಣ ಮಾತಾಜಿ. ಸತ್ಯವತ ಮಹಾರಾಜ. ಸತ್ಯವತ ಮಹಾರಾಜನ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದೀನಿ. ಅವನು ಯಾವ ಸಂದರ್ಭದಲ್ಲಿ ಈ ಪ್ರಾರ್ಥನೆಗಳನ್ನ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಯಾವಾಗ ಈ ಪ್ರಾರ್ಥನೆಗಳನ್ನ ಮಾಡ್ತಾನೆ ಅವನು? ಯಾವಾಗ ತೀರ್ಕೊಂತದ, ಆಮೇಲೆ ನಾರದರು ಬರ್ತಾರ ಮಾತಾಜಿ, ಅವಾಗ ಹೇಳ್ತಾರಲ್ಲ, ಅವಾಗ ಪ್ರಾರ್ಥನೆ ಮಾಡ್ತಾರೆ. ಅದು ಭಗವಂತ ಮತ್ಸ್ಯಾವತಾರಲ್ಲಿ ಕಾಣಿಸ್ಕೊಳ್ತಾರೆ. ಓ ಸಾರಿ ಸರ್. ಆಗ ಇದು ಸತ್ಯವತ ಭಗವಂತನಿಗೆ ಪ್ರಾರ್ಥಿಸುತ್ತಾನೆ. ಭಗವಂತನ ನೋಡಿದ ಕೂಡ್ಲೆ ಅವನಿಗೆ ಜ್ಞಾನೋದಯ ಆಗ್ತದೆ. ಅವನು ಎಷ್ಟು ಇದು ಅಜ್ಞಾನದಲ್ಲಿದ್ದಾನೆ, ಅವಿದ್ಯದಲ್ಲಿದ್ದಾನೆ. ಅವನಿಗೆ ಗೊತ್ತಾಗ್ತದೆ ಅವನು ಬದಾತ್ಮನು ಇದ್ರಲ್ಲಿದ್ದಾನೆ ಅಂತ, ಎಂತ ಲೌಕಿಕ ಇದ್ರಲ್ಲಿದ್ದಾನೆ ಅಂತ, ಫಲಾಪೇಕ್ಷೆಯಾಗಿ ಇದ್ದಾನೆ. ಹಾಗಾಗಿ ಇದರಿಂದ ಮುಕ್ತವಾಗಲು ಅವನು ಭಗವಂತನಲ್ಲಿ ಪರಮ ಗುರು ಆಗು, ನನ್ನ ಈ ಇದರಿಂದ ಭೌತಿಕ ಎಲ್ಲ ಆಸೆ ನನ್ನಲ್ಲಿ ಇದ್ದದನ್ನ ಗಂಟು ಉಂಟಲ್ಲ ಅದನ್ನಿಂದ ಎಲ್ಲ ಕತ್ತರಿಸಿ ಹಾಕಿ ಬಿಡ ಅಂತ ಅವನು ಇದು ಮಾಡ್ತಾನೆ. ಅದ್ರಲ್ಲಿ ಭಗವಂತ ಅವನನ್ನೇ ಅಲ್ಲ, ಎಲ್ಲ ನಮ್ಮ ವೇದಗಳನ್ನು ಅವನನ್ನು ರಕ್ಷಿಸುತ್ತಾರೆ ಹಾಗೂ ವೇದಗಳನ್ನೆಲ್ಲ
ಸಂರಕ್ಷಣೆ ಮಾಡ್ತಾರೆ. ಅದ್ರಲ್ಲಿ ಗೊತ್ತಾಗ್ತದೆ ಇದರಲ್ಲಿ ಭಗವಂತನ ಸಾಮರ್ಥ್ಯದ ಪ್ರದರ್ಶನ ಉಂಟು ಈ ಅವತಾರದಲ್ಲಿ. ಇದರಲ್ಲಿ ಅವನ್ ಹೇಗೆ ಭಕ್ತವತ್ಸಲ, ಹೇಗೆ ವೇದಗಳ ಸಂರಕ್ಷಣೆ ಅಂತ ನಮ್ಗೆ ಗೊತ್ತಾಗ್ತದೆ. ಮತ್ತೆ ಅವನು ಯಾವ ರೂಪ ಬೇಕಿದೆ ತಾಳ್ಕೊಂಡ್ ಬರ್ತಾನೆ ಭಕ್ತರನ್ನು ಇದು ಮಾಡ್ಲಿಕ್ಕೆ, ಸೇವ್ ಮಾಡ್ಲಿಕ್ಕೆ. ಹಾಗಾಗಿ ಇದ್ರಲ್ಲಿ ಅವ ಹೇಳಿದಾನೆ, ನಾವು ಭಗವಂತನ ಸೇವೆ ಒಂದೇ ಮಾಡಿದ್ರಲ್ಲೇ ನಮ್ಗೆ ಇದರಿಂದ ಮುಕ್ತಿ, ಇಲ್ಲದೆ ನಮ್ಗೆ ಮುಕ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಭೌತಿಕ ಲೋಕದಲ್ಲಿಂದ ಹೊರಗೆ ಬರ್ಬೇಕಾದ್ರೆ, ನಮ್ಮ ಮಾಯೆ ಭ್ರಮೆಯಿಂದ ಹೊರಗೆ ಬರ್ಬೇಕಾದ್ರೆ ಭಗವಂತನ ಸೇವೆ ಒಂದೇ ಅದಕ್ಕೆ ಗುರು. ಹಾಗಾಗಿ ಅವನು ಪರಮ ಗುರುವಾಗಿ ನನ್ನನ್ನು ನೀನು ಇದು ಮಾಡಂತ ಸ್ವೀಕರಿಸಿ ನನ್ನನ್ನು ಉದ್ಧಾರ ಮಾಡು, ನನ್ನ ಭ್ರಮೆಯಿಂದ ನನ್ನನ್ನು ಹೊರಗೆ ಬರುವಂತೆ ಮಾಡು ಅಂತ ಪ್ರಾರ್ಥಿಸ್ತಾನೆ ಮಾತಾಜಿ. ಹರಿ ಬೋಲ್ ಮಾತಾಜಿ, ಧನ್ಯವಾದ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ಮಹಾರಾಜ ಸತ್ಯವ್ರತ ದೇವೋತ್ತಮ ಪರಮಪುರುಷ ಮತ್ಸ್ಯಾವತಾರದಲ್ಲಿ ಇರುವಂತಹ ದೇವೋತ್ತಮ ಪರಮಪುರುಷನಿಗೆ ಅವರು ಗುರುವಾಗಿ ಅವರು ಸ್ವೀಕರಿಸ್ತಾ ಇದ್ದಾರೆ ಅಲ್ವಾ. ಇವಾಗ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಏನು ಗಾದೆ ನಮ್ ತಿಳ್ಕೊಂಡಿದೀವೋ ಅದೇ ತರ ಆ ಒಂದು ಅರ್ಥದಲ್ಲೇನೆ ಈಗ ಮಹಾರಾಜ ಸತ್ಯವ್ರತ ಅವರು ಮತ್ಸ್ಯ ಅವತಾರದಲ್ಲಿರುವಂತಹ ದೇವೋತ್ತಮ ಪರಮಪುರುಷನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ ಅವರು ಭಗವಂತನನ್ನ ಗುರುವಾಗೇನೆ ಅವರು ಇದರ ಹಿಂದಿನ ಶ್ಲೋಕದಲ್ಲೂ ಸಹ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಈಗ ಮುಂದಿನ ಶ್ಲೋಕದಲ್ಲೂ ಸಹ ಅವರು ದೇವೋತ್ತಮ ಪರಮಪುರುಷನನ್ನ ಗುರುವಾಗಿನೇ ಅವರು ಅಂಗೀಕರಿಸ್ತಾ ಇದ್ದಾರೆ. ಈ ತರ ಇನ್ಯಾರಾದ್ರೂ ಗುರುವಾಗಿ ಅಂಗೀಕರಿಸಿದಾರ ದೇವೋತ್ತಮ ಪರಮಪುರುಷನನ್ನ ಗುರು ಅಂತ ಹೇಳ್ಬಿಟ್ಟು? ಧ್ರುವ ಮಹಾರಾಜರಿದ್ದಾರೆ. ಧ್ರುವ ಮಹಾರಾಜ, ಮತ್ತೆ ಬೇರೆ ಯಾರಾದ್ರೂ? ನಾರದ ಮುನಿ ಭಗವಂತನನ್ನ ಗುರುವಾಗಿ ಅವರು ಸ್ವೀಕರಿಸಿ ಪ್ರಾರ್ಥಿಸ್ತಾರ? ಇನ್ಯಾರು? ಪ್ರಹ್ಲಾದ ಮಾತಾಜಿ. ಅರ್ಜುನ. ಅರ್ಜುನ ಅಲ್ವಾ. ಸೊ ಅರ್ಜುನ ಅವರು ಏನಂತ ಅವರು ಭಗವಂತನನ್ನ ಅವರು ಅಂದ್ರೆ ತನ್ನ ಸ್ನೇಹಿತನಾಗಿರುವಂತಹ ಭಗವಂತನಿಗೆ ಏನಂತ ಅವರು ಪ್ರಾರ್ಥನೆ ಮಾಡ್ತಾರೆ, ಏನಂತ ಕೇಳ್ಕೊತಾರೆ, ಅವರು ಹೇಗೆ ಶರಣಾಗತಿ ಆಗ್ತಾರೆ? ಶರಣಾಗತಿ ಮಂತ್ರ ಯಾವುದು? ಭೋಕ್ತಾರಂ ಯಜ್ಞ ತಪಸ ಅದ ಮಾತಾಜಿ? ಇಲ್ಲ ಮಾತಾಜಿ, ಅದು ಶಾಂತಿ ಮಂತ್ರ. ಹಾ, ಶರಣಾಗತಿ ಮಂತ್ರ. ಶರಣಾಗತಿ ಮಂತ್ರ ಯಾವುದು? 2ನೇ ಅಧ್ಯಾಯದಲ್ಲಿ ಬರುವಂತದ್ದು. ಅಲ್ಲಿಂದನೇ ನಮ್ಗೆ ಈ ಭಗವದ್ಗೀತೆಗೆ ಅದು ಅಡಿಪಾಯ ಅಲ್ವಾ. ಅವ್ರು ಆತರ ಪ್ರಾರ್ಥನೆ ಮಾಡ್ಕೊಂಡಿರೋದ್ರಿಂದಾನೇ ಅಷ್ಟೊತ್ತು ಕೃಷ್ಣ ಏನೇನೋ ಮಾತಾಡಿಲ್ಲ ಅವರು. ಕಾರ್ಪಣ್ಯ ದೋಷ. ಹೇಳಿ ಮಾತಾಡಿ. ಕರೆಕ್ಟ್ ಮಾತಾಡಿ, ಹೇಳಿ ಮಾತಾಡಿ. ಪೂರ್ತಿ ಕಾರ್ಪಣ್ಯ ದೋಷ ನಿಶ್ಚಿತಂ ಭೂಹಿತಂ ಮೇ ಶಿಷ್ಯಸ್ತೇಹಂ ಪ್ರಪದ್ಯೆ ಅಲ್ವಾ. ಅವ್ರು ಏನಂತ ಕೇಳ್ಕೊತಾರೆ ಅರ್ಜುನ ಕೃಷ್ಣನನ್ನ ಏನಾಗಿ ಸ್ವೀಕರಿಸು ಅಂತ ಹೇಳ್ತಾ ಇದಾರೆ? ನಿನ್ನ ಶಿಷ್ಯನಾಗಿ ನನ್ನ ಸ್ವೀಕರಿಸು ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಮುಂಚೆ ಅವರಿಬ್ರು ಮಧ್ಯದಲ್ಲಿರುವಂತಹ ಯಾವ ಒಂದು ಭಾವ ಇತ್ತು, ಅವರಿಬ್ರು ಮಧ್ಯದಲ್ಲಿ ಬಾಂಧವ್ಯ ಇತ್ತು, ಸಖನಾಗಿದ್ರು ಅಲ್ವಾ, ಸ್ನೇಹ ಭಾವ ಇತ್ತು. ಸೊ ಈಗ ಯಾವಾಗ ಅರ್ಜುನನಿಗೆ ಈ ಒಂದು ಗೊಂದಲಕ್ಕೆ ಸಿಕ್ಕಾಕೋತಾರೋ ಅವಾಗ ಅವ್ರಿಗೆ ಒಂದು ಮಾರ್ಗದರ್ಶಕ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ಕೃಷ್ಣನಿಗೆ ನಾನು ಎಷ್ಟೇ ನನ್ನ ಇವಾಗ ಗೊಂದಲವನ್ನ ತೋಡ್ಕೊಂಡ್ರು, ನನ್ನ ದುಃಖವನ್ನ ಅಳಿಲನ್ನ ತೋಡ್ಕೊಂಡ್ರು ಸಹ ಕೃಷ್ಣ ಏನನ್ನು ಸಹ ಅವರು ಸೀರಿಯಸ್ ಆಗಿ ತಗೊಳೋದಿಲ್ಲ. ನಾನು ಇವಾಗ ಅವನಿಗೆ ಗುರುವಾಗಿ ಸ್ವೀಕರಿಸಿ ನನ್ನನ್ನ ನಾನು ಶಿಷ್ಯನಾಗಿ ನಾನು ಒಪ್ಕೊಂಡ್ರೆ ಅಷ್ಟೇನೆ ಕೃಷ್ಣ ನನಗೆ ಮಾರ್ಗದರ್ಶನವನ್ನ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಅವರು ಅವಾಗ ಮಾರ್ಗದರ್ಶನವನ್ನ ಅವ್ರು ತೋರಿಸ್ತಾರೆ ಅಲ್ವಾ. ಮತ್ತೆ ನಾವಿನ್ನ ಯಾವ್ದ್ರಲ್ಲಾದ್ರೂ ನೋಡಿದ್ವಾ ಇವಾಗ ಗುರುವಾಗಿ ಸ್ವೀಕರಿಸಿರೋದನ್ನ? ಇನ್ನ ಬೇರೆ ಯಾರಾದ್ರೂ ಬೇರೆ ಭಕ್ತರನ್ನ ಗುರುವಾಗಿ ಸ್ವೀಕರಿಸಿ ಅವರು ತಮ್ಮ ಜೀವನವನ್ನ ಉದ್ಧಾರ ಮಾಡ್ಕೊಂಡಿರೋದನ್ನ ನಾವು ಎಷ್ಟೊಂದು ಕಡೆ ನೋಡಿದೀವಿ ಅಲ್ವಾ. ಸೊ ನಾವು ಜ್ಞಾಪಿಸ್ಕೊಳ್ಳೋಣ. ಅಂದ್ರೆ ದೇವೋತ್ತಮ ಪರಮ ಪುರುಷ ಅಲ್ಲ, ಸೊ ಗುರು ಶಿಷ್ಯರ ಸಂಬಂಧದ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ನಿಮ್ಗೆ ಜ್ಞಾಪಕ ಬರುತ್ತೆ ಅಂದ್ರೆ ಗುರುವನ್ನ ಸ್ವೀಕರಿಸಿದ್ಮೇಲೆ ಅವರ ಜೀವನ ಅವರು ಉದ್ಧಾರ ಮಾಡ್ಕೊಂಡಿರೋದನ್ನ? ಹರೇ ಕೃಷ್ಣ. ನಾರದ ಯಾರಿಗೆಲ್ಲ ಗುರು ಆಗಿದ್ದಾರೆ ಅವರು? ವ್ಯಾಸಮುನಿ
ವ್ಯಾಸ ಮುನಿ. ಸೊ ವ್ಯಾಸರಿಗೆ ಅವರು ಗುರುವಾಗಿದ್ದಾರೆ. ಸೊ ವ್ಯಾಸರು ಅಷ್ಟೆಲ್ಲ ಪುರಾಣಗಳನ್ನ, ಉಪನಿಷತ್ತುಗಳನ್ನ, ವೇದಗಳನ್ನ ಬರೆದ್ರೂ ಸಹ ಅವ್ರಿಗೆ ಮನಸ್ಸಿಗೆ ಸಂತೋಷ ಅನ್ನೋದಿರೋದಿಲ್ಲ ಅಲ್ವಾ. ಸೊ ಅವ್ರಿಗೆ ಆ ನಿಜವಾದ ಸಂತೋಷವನ್ನ ತಂದ್ಕೊಡ್ಲಿಕ್ಕೆ ಮಾರ್ಗದರ್ಶನ ಕೊಟ್ಟಿರೋದೇ ನಾರದ ಮುನಿಗಳು ಅಲ್ವಾ. ಸೊ ಹೌದು, ನೀನು ಇಷ್ಟೆಲ್ಲ ಬರ್ದಿದ್ಯಾ, ಆದ್ರೆ ನೀನು ದೇವೋತ್ತಮ ಪರಮಪುರುಷನ ನೀನು ಹಾಡಿ ಕೊಂಡಾಡಿಲ್ಲ ಅಲ್ವಾ. ಮತ್ತೆ ಪದೇ ಪದೇ ನೀನು ಅವರನ್ನ ಸ್ತುತಿ ಮಾಡಿಲ್ಲ. ಅದಕ್ಕೋಸ್ಕರ ನಿನಗೆ ಈ ಒಂದು ಮನಸ್ಸಿನಲ್ಲಿ ಏನು ಇನ್ಕಂಪ್ಲೀಟ್ ಭಾವನೆ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ನೀನು ದೇವೋತ್ತಮ ಪರಮಪುರುಷನ ಸ್ತುತಿಸಿ ನೀನು ಒಂದು ಗ್ರಂಥವನ್ನ ರಚಿಸು ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಅಲ್ವಾ. ಸೊ ಮತ್ತೆ ಇನ್ಯಾರಾದ್ರೂ ಶುಕಮುನಿಗಳು, ನಾರದರಿಗೆ ನಾರದರಿಗಲ್ಲ, ಶುಕಮುನಿಗಳು. ನಾರದರಿಗೆ ಪರೀಕ್ಷಿತ್ ಪರೀಕ್ಷಿತ ಮಹಾರಾಜ್. ಮಹಾರಾಜನಿಗೆ, ನಾರದರಿಗೆ ಇನ್ಯಾರೆಲ್ಲ ಮಹಾರಾಜನಿಗೆ. ಪರೀಕ್ಷಿತ ಮಹಾರಾಜನಿಗೆ ಅಲ್ವಾ. ಸೊ ಪರೀಕ್ಷಿತ ಮಹಾರಾಜನಿಗೆ ಇನ್ನೊಂದು ವಾರನೇ ಇದ್ದಿದ್ದು ಅವ್ರಿಗೆ ಆ ಒಂದು ದೇಹವನ್ನ ತ್ಯಾಗ ಮಾಡ್ಲಿಕ್ಕೆ. ಬಟ್ ಅಂತಹ ಸಮಯದಲ್ಲಿ ಅವರು ಶುಕಮುನಿಗಳು ಭಗವಂತನ ಬಗ್ಗೆ ಅವರಿಗೆ ಏನು ಕೀರ್ತನೆಯನ್ನ ಮಾಡಿ ಅದನ್ನ 7 ದಿನಗಳು 7 ರಾತ್ರಿಗಳು ಸತತವಾಗಿ ಅದನ್ನ ಶ್ರವಣವನ್ನ ಮಾಡಿ ಪರೀಕ್ಷಿತ ಮಹಾರಾಜ ಅವರು ತಮ್ಮ ಪರಿಪೂರ್ಣತೆಯನ್ನ ಅವರು ಸಾಧಿಸ್ಕೋತಾರೆ ಅಲ್ವಾ. ಮತ್ತೆ ಇನ್ಯಾರಾದ್ರೂ ವಾಲ್ಮೀಕಿಗೆ ರತ್ನಾಕರ ಅಲ್ವಾ. ನೋಡಿ, ಹಾ. ರತ್ನಾಕರ ಆಗಿರುವಂತಹ ರತ್ನಾಕರ ಆಗಿರುವಂತಹವರನ್ನ ವಾಲ್ಮೀಕಿಯಾಗಿ ಅವರು ಬದಲಾಯಿಸ್ತಾರೆ ನಾರದರು. ಮತ್ತೆ ಮೃಗಾರಿ ಮಾತಾಜಿ. ಮೃಗಾರಿ ಅಲ್ವಾ. ಮೃಗಾರಿನ ನಾವು ಮರೀಲಿಕ್ಕೆ ಆಗೋದಿಲ್ಲ ಅಲ್ವಾ. ಅಂತಹ ಒಬ್ಬ ಕ್ರೂರಿಯನ್ನ ನಾರದರು ಶುದ್ಧ ಭಕ್ತನನ್ನಾಗಿ ಅವ್ರು ಪರಿವರ್ತಿಸ್ತಾರೆ. ಮಾತಾಜಿ. ಮತ್ತೆ ಸೊ ನಾವಿವಾಗ ಚೈತನ್ಯ ಚರಿತಾಮೃತವನ್ನ ಓದ್ತಾ ಇದೀವಿ ಅಲ್ವಾ. ಸೊ ಆ ಚೈತನ್ಯ ಚರಿತಾಮೃತದಲ್ಲಿ ನಾವು ನೋಡ್ತಾ ಇದೀವಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಮೊದಲ ಒಂದು ಅಧ್ಯಾಯವನ್ನೇ ಆ ಗುರುವಿಗೋಸ್ಕರ ಮೀಸಲಾಗಿಟ್ಟಿದ್ದಾರೆ ಅಲ್ವಾ. ಸೊ ಗುರುವನ್ನ ಅವರು ಸ್ತುತಿ ಮಾಡ್ತಾ ಇದ್ದಾರೆ, ಪದೇ ಪದೇ ಸ್ತುತಿ ಮಾಡ್ತಾ ಇದ್ದಾರೆ. ಆದ್ರೂ ಸಹ ಅವ್ರಿಗೆ ಆ ಮನಸ್ಸಿಗೆ ಇನ್ನ ಅವ್ರಿಗೆ ತೃಪ್ತಿ, ಸಮಾಧಾನ ಅನ್ನೋದು ಅವ್ರಿಗೆ ಸಿಗ್ತಾ ಇಲ್ಲ ಅಲ್ವಾ. ಸೊ ಗುರುವಿನ ಮಹತ್ವ ಅಷ್ಟು ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ತೋರಿಸ್ತಾ ಇದ್ದಾರೆ ಅಲ್ವಾ. ಗುರು ಇಲ್ಲ ಅಂತಂದ್ರೆ ನಮ್ಗೆ ಅದು 2ನೇ ಜನ್ಮವನ್ನ ಕೊಡ್ತಾರೆ. ನಮ್ಗೆ 1ನೇ ಜನ್ಮವನ್ನ ಕೊಟ್ಟರೋದು ನಮ್ಮ ತಂದೆ ತಾಯಿಗಳಾದ್ರೆ, ಸೊ ನಮ್ಗೆ 2ನೇ ಜನ್ಮವನ್ನ ಕೊಡೋದು ಗುರು ಅಲ್ವಾ. ಸೊ ಇವಾಗ 49ನೇ ಶ್ಲೋಕವನ್ನ ನೋಡೋಣಂತೆ. ಸತ್ಯವ್ರತ ಮಹಾರಾಜ ಏನನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು, ನಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾ ಗುರುವೋ ಜನಾಃ ಸ್ವಯಂ ಕರ್ತುಂ ಸಮೇತಾಃ ಪ್ರಭವಂತಿ ಪುಂಸಾ ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಶ್ರೀಮದ್ ಭಾಗವತಂ ಸ್ಕಂದ 8 ಅಧ್ಯಾಯ 24 ಶ್ಲೋಕ 49. ನಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾ ಗುರುವೋ ಜನಾಃ ಸ್ವಯಂ ಕರ್ತುಂ ಸಮೇತಾಃ ಪ್ರಭವಂತಿ ಪುಂಸಾ ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ನಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾ ಗುರುವೋ ಜನಾಃ ಸ್ವಯಂ ಕರ್ತುಂ ಸಮೇತಾಃ ಪ್ರಭವಂತಿ ಪುಂಸ ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ನಾನೊಂದು ಲೈನ್ ಹೇಳಿದ್ಮೇಲೆ ನೀವು ಅದನ್ನ ರಿಪೀಟ್ ಮಾಡಿ. ನಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾ ಗುರುವೋ ಜನಾಃ ಸ್ವಯಂ ಕರ್ತುಂ ಸಮೇತಾಃ ಪ್ರಭವಂತಿ ಪುಂಸಃ ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾ ಗುರುವೋ ಜನಾಃ ಸ್ವಯಂ ಕರ್ತುಂ ಸಮೇತಾಃ ಪ್ರಭವಂತಿ ಪುಂಸಃ ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾ ಗುರುವೋ ಜನಾಃ ಸ್ವಯಂ
ಸ್ವಯಂ ಕರ್ತುಂ ಸಮೇತಾಃ ಪ್ರಭವಂತಿ ಪುಂಸಃ ಕರ್ತುಂ ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಹರೇ ಕೃಷ್ಣ. ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 49. ನ ಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವ ಗುರುವೋ ಜನ ಸ್ವಯಂ ಕರ್ತೃಂ ಸಮೇತ ಪ್ರಭವಂತಿ ಪುಂಸಸ್ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮತ್ತೆ. ಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವ ಗುರುವೋ ಜನ ಸ್ವಯಂ ಕರ್ತೃಂ ಸಮೇತ ಪ್ರಭವಂತಿ ಪುಂಸಸ್ ತಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ನ ಯತ್ ಪ್ರಸಾದಾಯುತ ಭಾಗಲೇಶಂ ಅನ್ಯೇ ಚ ದೇವಾ ಗುರುವೋ ಜನಾ ಸ್ವಯಂ ಕರ್ತುಂ ಸಮೇತಾಃ ಪ್ರಭುವಂತಿ ಪುಂಸಾಃ ತ್ವಮೀಶ್ವರಂ ತ್ವಾಂ ಶರಣಂ ಪ್ರಪದ್ಯೆ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹರೇ ಕೃಷ್ಣ. ವರ್ಡ್ ಓದ್ಲಾ ಮಾತಾಜಿ. ಓದಿ ಮಾತಾಜಿ. ನಾ ಇಲ್ಲವೋ ಯತ್ ಪ್ರಸಾದ ದೇವೋತ್ತಮ ಪರಮ ಪುರುಷನ ಅನುಗ್ರಹದ ಆಯುತ ಚಿಕ್ಕದ್ ಮಾಡ್ಕೊ ಭಾಗಲೇಶ. ಆಯುತ ಭಾಗ ಲೇಶಂ 10,000 ಪಾಲಿನ ಒಂದಂಶವನ್ನಾದರೂ ಅನ್ಯ ಇತರರಾದ ಚ ಕೂಡ ದೇವ ದೇವತೆಗಳು ಗುರುಗಳೆನಿಸಿಕೊಂಡವರು ಜನಾಹ ಎಲ್ಲಾ ಜನರು ಸ್ವಯಂ ತಾವಾಗಿಯೇ ಆಗಲಿ ಕರ್ತು ಉಂಟು ಮಾಡುವುದಕ್ಕೆ ಸಮೇತ ಎಲ್ಲರೂ ಒಟ್ಟಾಗಿಯಾಗಲಿ ಪ್ರಭವಂತಿ ಸಮರ್ಥರಾಗುವುದು ಪುಂಸಃ ದೇವೋತ್ತಮ ಪರಮಪುರುಷನ ತಂ ಅಂತಹ ನಿನ್ನನ್ನು ಈಶ್ವರಂ ನಿಯಾಮಕನಾದ ತ್ವಾಂ ನಿನ್ನನ್ನು ಶರಣಂ ಪ್ರಪದ್ಯೆ ಮೊರೆ ಹೋಗುವೆನು. ಅನುವಾದ ಓದ್ಲ ಮಾತಾಜಿ. ಓದಿ ಮಾತಾಜಿ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಎಲ್ಲಾ ದೇವತೆಗಳಾಗಲಿ ಅಥವಾ ಗುರುಗಳು ಎನಿಸಿಕೊಂಡವರಾಗಲಿ ಅಥವಾ ಇತರ ಯಾವ ಜನಗಳೇ ಆಗಲಿ ಸ್ವತಂತ್ರವಾಗಿ ಆಗಲಿ ಅಥವಾ ಒಟ್ಟಾಗಿ ಆಗಲಿ ನೀನು ತೋರಿಸುವ ಅನುಗ್ರಹದಲ್ಲಿ 10,000 ಪಾಲಿನಷ್ಟು ಅನುಗ್ರಹವನ್ನು ಕೂಡ ತೋರಿಸಲಾರರು. ಆದ್ದರಿಂದಲೇ ನಾನು ನಿನ್ನ ಪಾದ ಕಮಲಗಳನ್ನು ಆಶ್ರಯಿಸಲು ಬಯಸುತ್ತೇನೆ. ಭಾವಾರ್ಥ ಮಾತಾಜಿ. ಮಾತಾಜಿ. ಬೇರೆ ಯಾರಾದ್ರೂ ಓದ್ತಾರೆ. ಒಂದೇ ನಿಮಿಷ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇವಾಗ ಹಿರಣ್ಯಕಶಿಪುವಿಗೆ ಅಂದ್ರೆ ಅವರು ತಪಸ್ಸನ ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರು ಯಾರ ಕುರಿತಾಗಿ ತಪಸ್ಸನ ಮಾಡ್ತಾರೆ? ಹಿರಣ್ಯಕಶಿಪು ಬ್ರಹ್ಮನ್ ಕುರಿತು ಬ್ರಹ್ಮನ ಕುರಿತು ತಪಸ್ ಮಾಡ್ತಾರೆ. ಸೊ ಕೊನೆಗೆ ಅವ್ರಿಗೆ ಏನಾಗುತ್ತೆ ಬ್ರಹ್ಮನ ಕುರಿತು ತಪಸ್ ಮಾಡಿದಾಗ? ಬ್ರಹ್ಮ ಹೇಳ್ತಾರೆ ನನ್ಗೆ ದೀರ್ಘಾಯುಷು ಇಲ್ಲ, ನನ್ಗೆ ಇದಿಲ್ಲ, ಅಮರತ್ವ ಇಲ್ಲ, ಅಮರತ್ವ ಇಲ್ಲ, ನಿನ್ಗೆ ಹೆಂಗೆ ನಾನು ವರ ಕೊಡ್ಲಿ ಅಂತ ಹೇಳ್ತಾನೆ. ಸೊ ಕೊನೆಗೆ ಏನಾಗುತ್ತೆ? ಅವನು ತುಂಬಾ ಬುದ್ಧಿವಂತಿಕೆಯಿಂದ ಒಂದು ಅಮರತ್ವಕ್ಕೆ ಸಮಾನ ಆಗಿರುವಂತಹ ಒಂದು ವರವನ್ನ ಪಡ್ಕೋತಾನೆ. ಕೊನೆಗೆ ಅವನು ಅಮರನಾಗಿರ್ಲಿಕ್ಕೆ ಸಾಧ್ಯ ಆಗತ್ತಾ ಹಿರಣ್ಯಕಶಿಪು? ಆಗೋದಿಲ್ಲ. ಇಲ್ಲ ಅಲ್ವಾ? ಸೊ ಅದೇ ತರ ಇವಾಗ ನಾವು ನೋಡಿದ್ವಿ ಧ್ರುವ ಮಹಾರಾಜ. ಅವ್ರಿಗೂ ಸಹ ಒಂದು ಯಾವ್ದೋ ಒಂದು ಆಕಾಂಕ್ಷೆ ಇತ್ತು ಅಲ್ವಾ, ರಾಜ್ಯವನ್ನ ಪಡಿಬೇಕು ಅಂತ. ಅವ್ರು ಯಾರನ್ನ ಕುರಿತು ತಪಸ್ ಮಾಡ್ತಾರೆ? ಯಾರ ಶರಣಾಗ್ತಾರೆ ಅವರು? ಧ್ರುವ ಮಹಾರಾಜ ನಾರಾಯಣಂಗೆ. ಕೊನೆಗೆ ಅವ್ರಿಗೆ ಏನಾಗುತ್ತೆ? ಧ್ರುವ ಮಹಾರಾಜನಿಗೆ ಏನ್ ಸಿಗುತ್ತೆ? ಧ್ರುವಲೋಕನೇ ಸಿಗುತ್ತೆ. ಧ್ರುವಲೋಕನೇ ಸಿಗುತ್ತೆ ಅಲ್ವಾ? ಸೊ ನಮ್ಗೆ ಇದನ್ನೇ ಇಲ್ಲಿ ಸತ್ಯವ್ರತ ಮುನಿ ಹೇಳ್ತಾ ಇದ್ದಾರೆ, ಅವ್ರ ಮಹಾರಾಜ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ನಾವಿವಾಗ ದೇವತೆಗಳು ಅಥವಾ ಬೇರೆ ಇನ್ಯಾರೋ ಗುರುಗಳು ಅಂದ್ರೆ ಸಾಮಾನ್ಯ ಗುರುಗಳನ್ನ ನಾವು ಮೊರೆ ಹೋಗಿದ್ರೆ ಏನಾಗುತ್ತೆ? ಸೊ ಅವ್ರಿಗೆ ನಮ್ಗೆ ಏನೇ ಒಂದು ವರವನ್ನ ಕೊಟ್ಟರು ಸಹ ಅದು ಶಾಶ್ವತವಾಗಿರುವಂತಹ ವರವನ್ನ ಕೊಡೋದಿಲ್ಲ ಅಲ್ವಾ? ನಾವು ಮತ್ತೆ ಇನ್ನ ಹೆಚ್ಚು ಬಂಧನದಲ್ಲಿ ಸಿಕ್ಕಾಕೊಳ್ಳುವಂತಹ ಒಂದು ವರವನ್ನ ಅಥವಾ ಮಾರ್ಗದರ್ಶನವನ್ನ ಅವ್ರು ನಮ್ಗೆ ಕೊಡ್ತಾರೆ ಅಲ್ವಾ? ಆದ್ರೆ ದೇವೋತ್ತಮ ಪರಮಪುರುಷ ಹಾಗಲ್ಲ ಅಲ್ವಾ? ಅವರು ನಮ್ಗೆ ಶಾಶ್ವತವಾದಂತಹ ಒಂದು ಸ್ಥಾನವನ್ನ ನಮ್ಗೆ ಪಡಿಲಿಕ್ಕೆ ಅವರು ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಅಲ್ವಾ? ನಾವು ಮತ್ತೆ ಈ ಬಂಧನಕ್ಕೆ ಸಿಕ್ಕಾಕೊಂಡಲೇ ಇದರಿಂದ ನಾವು ಹೊರಗಡೆ ಬರುವಂತಹ ಒಂದು ಮಾರ್ಗದರ್ಶನವನ್ನ ನಮ್ಗೆ ಭಗವಂತ ಕೊಡ್ತಾರೆ. ನಾವು ಧ್ರುವ ಮಹಾರಾಜನನ್ನ ನಾವು ನೋಡಿದ್ವಿ ಅಲ್ವಾ? ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ ಸತ್ಯವ್ರತ ಮಹಾರಾಜ. ಎಲ್ಲಾ ದೇವತೆಗಳಾಗಲಿ ಅಥವಾ ಗುರುಗಳು ಎನಿಸಿಕೊಂಡವರಾಗಲಿ ಅಥವಾ ಇತರ ಯಾವ ಜನಗಳೇ ಆಗಲಿ, ಸೊ
ಸ್ವತಂತ್ರವಾಗಿ ಆಗಲಿ ಅಥವಾ ಒಟ್ಟಾಗಿ ಆಗಲಿ ನೀನು ತೋರಿಸುವ ಅನುಗ್ರಹದಲ್ಲಿ 10,001 ಪಾಲಿನಷ್ಟು ಅನುಗ್ರಹವನ್ನು ಸಹ ಅವರು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನಾವು ಇದನ್ನೇ ನಾವು ಭಗವದ್ಗೀತೆಯಲ್ಲೂ ಸಹ ನಾವು ಕಲ್ತ್ಕೊಂಡಿದೀವಿ ಅಲ್ವಾ. ಅದನ್ನೇ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ನಮಗೆ ತಿಳಿಸಿ ಕೊಡ್ತಾ ಇದಾರೆ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದ ಅವರಿಂದ, ಶಿಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಯಾರಾದ್ರೂ ಓದಿ, ಯಾರು ಓದಿಲ್ವೋ ಇಲ್ಲಿ ತನಕ ಅವರು ಓದಿ ಭಾವಾರ್ಥ. ಮಾತಾಜಿ ಓದ್ನ ಮಾತಾಜಿ. ಓದಿ ಮಾತಾಜಿ. ಕಾಮೇಸ್ತಸ್ಯ ತೇರ್ ವೃತ ಜ್ಞಾನ ಪ್ರಪದ್ಯಂತೆನ್ಯ ದೇವತಃ ಎಂದು ಹೇಳಿದೆ. ಜನಸಾಮಾನ್ಯರು ಲೋಕ ಬಯಕೆಗಳಿಂದ ಪ್ರೇರಿತರಾಗಿ ತಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ನೆರವೇರಿಸಿಕೊಳ್ಳಲು ದೇವತೆಗಳನ್ನು ಆರಾಧಿಸುತ್ತಾರೆ. ಭಗವಾನ್ ವಿಷ್ಣು ತನ್ನ ಭಕ್ತರ ಬಯಸಿದ್ದನ್ನೆಲ್ಲ ನೀಡುವಂತಹನಲ್ಲವಾದುದರಿಂದ ಸಾಮಾನ್ಯವಾಗಿ ಜನರು ಭಗವಾನ್ ವಿಷ್ಣುವಿನ ಭಕ್ತರಾಗುವುದಿಲ್ಲ. ಮತ್ತೆ ಮತ್ತೆ ವರಗಳಿಗೆ ಒತ್ತಾಯದ ಬೇಡಿಕೆಯನ್ನು ಮುಂದಿಡುವಂತಹ ಸನ್ನಿವೇಶವನ್ನು ಸೃಷ್ಟಿಸುವಂತಹ ವರಗಳನ್ನು ಭಗವಾನ್ ವಿಷ್ಣುವು ತನ್ನ ಭಕ್ತರಿಗೆ ನೀಡುವುದಿಲ್ಲ. ದೇವತೆಗಳನ್ನು ಪೂಜಿಸುವುದರಿಂದ ವ್ಯಕ್ತಿಯು ಫಲಗಳನ್ನು ಪಡೆಯಬಹುದು. ಆದರೆ ಭಗವದ್ಗೀತೆಯಲ್ಲಿ ವರ್ಣಿಸಿರುವಂತೆ ಅಂತವಂತಾತು ಫಲಂ ತೇಷಂ ತದ್ಭವತಿ ಅಲ್ಪ ಮೇಧಸಾಂ. ದೇವತೆಗಳಿಂದ ಪಡೆಯುವಂತಹ ಮಹಾವರಗಳು ಕೂಡ ತಾತ್ಕಾಲಿಕವಾದವುಗಳು. ಏಕೆಂದರೆ ದೇವತೆಗಳೇ ಅಶಾಶ್ವತರು. ಅವರು ವರಗಳು ಕೂಡ ಅದು ಹೇಳ್ಕೊಡಿ ಮಾತಾಜಿ. ಅಶಾಶ್ವತವಾದವುಗಳೇ ವರಗಳು ಕೂಡ ಅಶಾಶ್ವತವಾದವುಗಳೇ ಮತ್ತು ಅದಕ್ಕೆ ಶಾಶ್ವತ ಮೌಲ್ಯವಿಲ್ಲ. ಅಂತಹ ವರಗಳನ್ನು ಬಯಸುವವರು ಮಂದಮತಿಗಳೇ. ಹೌದು, ತದ್ಭವತಿ ಅಲ್ಪಮೇಧಸಾಂ. ಭಗವಾನ್ ವಿಷ್ಣುವಿನ ವರಗಳಾದರೂ ಇದಕ್ಕಿಂತ ಭಿನ್ನವಾದವು. ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ಒಬ್ಬನು ಐಕ ಕಲ್ಮಶಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಆದ್ದರಿಂದಲೇ ದೇವತೆಗಳು ನೀಡುವ ವರಗಳನ್ನು ಭಗವಂತನು ವರಗಳಿಗೆ ಹೋಲಿಸಿದರೆ ಅದು 10,000 ಪಾಲಿನಷ್ಟು ಇರುವುದಿಲ್ಲ. ಆದ್ರಿಂದ ವ್ಯಕ್ತಿಯು ದೇವತೆಗಳಿಂದಾಗಲಿ ಅಥವಾ ಮಿಥ್ಯಾ ಗುರುಗಳಿಂದಾಗಲಿ ವರಗಳನ್ನು ಪಡೆಯಲು ಪ್ರಯತ್ನಿಸಬಾರದು. ದೇವೋತ್ತಮ ಪರಮಪುರುಷನು ಅನುಗ್ರಹಿಸುವ ವರಗಳಿಗಾಗಿ ಮಾತ್ರ ಆಶಿಸಬೇಕು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 18.66 ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದ್ಲಾ? 2 ಲೈನ್ ಇದೆ. ಸರ್ವಧರ್ಮಗಳನ್ನು ಪರಿತ್ಯಾಗ ಮಾಡಿ ನನ್ನೊಬ್ಬನನ್ನೇ ಶರಣೆ ಹೊಂದು. ಸರ್ವಧರ್ಮಗಳನ್ನು ಪರಿತ್ಯಾಗ ಮಾಡಿ ತನ್ನೊಬ್ಬನನ್ನೇ ಶರಣು ಹೊಂದು ನಾನು ನಿನ್ನ ಸರ್ವ ಪಾಪಗಳಿಂದ ಬಿಡಿಸುವೆನು, ಹೆದರಬೇಡ. ಇದೇ ಅತ್ಯಂತ ಶ್ರೇಷ್ಠವಾದ ವರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನಾವ್ ಇವಾಗ ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಲ್ವಾ. ಸೊ ದೇವತಾ ಆರಾಧನೆ ಮತ್ತೆ ದೇವೋತ್ತಮ ಪರಮಪುರುಷನ ಆರಾಧನೆ ಅಲ್ವಾ. ಸೊ ಏನು ವ್ಯತ್ಯಾಸ ಇದೆ ಅಂತ ನಾವು ತಿಳ್ಕೊಂಡಿದೀವಿ. ದೇವತೆಗಳು ಕೊಡೋದು ಶಾಶ್ವತ ಅಲ್ಲ, ಅವ್ರ ದೇವತೆಗಳು ಶಾಶ್ವತವಲ್ಲ, ಮತ್ತೆ ಅವರೇ ದೇವತೆಗಳೇ ಶಾಶ್ವತವಲ್ಲ. ಅದಕ್ಕೆ ವಿಷ್ಣು ಭಕ್ತರಾದ್ರೆ ಅವ್ರ ಸಿದ್ಧಿ ಅವ್ರು ಅನ್ಕೊಂಡಿರೋದೆಲ್ಲ ಆಗತ್ತೆ. ಅವ್ರು ಕೊಟ್ಟಿರೋ ವರನು ಭಕ್ತರಿಗೆ ಆಗುತ್ತೆ ಅಂತ ನೋಡಿ. ಆದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ವಿಷ್ಣು ಬೇಗ ಭಕ್ತರಿಗೆ ಅವ್ರು ಇಷ್ಟಪಡೋದನ್ನೆಲ್ಲ ಕೊಡೋದಿಲ್ಲ. ವಿಷ್ಣು ಕೊಡೋದಿಲ್ಲ ಅಲ್ವಾ. ಅವಾಗ ಯಾರು ಹೋಗ್ತಾರೆ ವಿಷ್ಣುವಿನ ಹತ್ರ ಅಲ್ವಾ. ನಾವ್ ಕೇಳಿದೆಲ್ಲ ಕೊಡ್ಲಿಲ್ಲ ಅಂದಾಗ ಯಾರು ಹೋಗ್ತಾರೆ ಅಲ್ವಾ. ಮಗುನೇನೆ ಒಂದು ಚಾಕ್ಲೇಟ್ ಅನ್ನ ಅಪ್ಪ ಅಮ್ಮ ಕೊಡ್ಸಲ್ಲ ಅಂದ್ರೆ ಮಗು ಅಪ್ಪ ಅಮ್ಮನ ಹತ್ರ ಕೇಳೋದೇ ಇಲ್ಲ ಅಲ್ವಾ. ಚಿಕ್ಕಪ್ಪನ ಹತ್ರನೋ ಅಥವಾ ಅಜ್ಜಿ ಹತ್ರ ಹೋಗಿ ನಂಗೆ ಚಾಕ್ಲೇಟ್ ಬೇಕು ಕೊಡ್ಸು ಅಂತ ಕೇಳುತ್ತೆ ಮಗು ಅಲ್ವಾ. ಸೊ ದೇವೋತ್ತಮ ಪರಮಪುರುಷನ ಹತ್ರ ಯಾರು ಹೋಗ್ತಾರೆ ಅಲ್ವಾ. ಸೊ ಇಲ್ಲಿ ಏನನ್ನ ಹೇಳ್ತಾರೆ, ದೇವೋತ್ತಮ ಪರಮಪುರುಷನ ಹತ್ರ ಯಾರು ಹೋಗ್ತಾರೆ, ಎಂತವ್ರು ಹೋಗ್ತಾರೆ? ಗುರುಗಳ ಮುಖಾಂತರ ನಾವು ಹೋಗ್ಬೇಕು ಮಾತಾಜಿ. ಕಾಮ್ಯ ಕರ್ಮಗಳ ಹಿಂದೆ ಬಿದ್ದವರು ಹೋಗ್ತಾರೆ ಮಾತಾಜಿ. ದೇವತೆಗಳ ಕಾಮ್ಯ ಕರ್ಮಗಳ ಹಿಂದೆ ಬಿದ್ದವರು ಹೋಗ್ತಾರೆ. ಮತ್ತೆ ಇನ್ಯಾರು ಹೋಗ್ತಾರೆ? ಅಲ್ಪ ಮೇಧಸ ಅಲ್ವಾ. ಯಾರಿಗೆ ಕಡಿಮೆ ತಿಳುವಳಿಕೆ ಇರುತ್ತೆ ಅವ್ರಿಗೇನು, ನಾವು 2 ಪದಗಳನ್ನ ನಾವು ಕೇಳಿದೀವಲ್ವಾ, ಶ್ರೇಯಸ್ಕರ ಪ್ರೇಯಸ್ಕರ. ಏನ್ ವ್ಯತ್ಯಾಸ ಇದೆ ಶ್ರೇಯಸ್ಕರ ಪ್ರೇಯಸ್ಕರಗೆ? ಶ್ರೇಯಸ್ಕರ ಶಾಶ್ವತವಾದದ್ದು. ಪ್ರೇಯಸ್ಕರ ಅಂದ್ರೆ ಈಗ ನಮ್ಗೆ ಇಮಿಡಿಯೇಟ್ ಆಗಿ ನನ್ಗೆ ಏನೋ ಬೇಕು, ನನಗೆ ಕೊಡೋದಾಗಬೇಕು ಅಲ್ವಾ. ಇವಾಗ ನಾವು ಕುರುಕ್ಷೇತ್ರ ಯುದ್ಧದಲ್ಲೂ ಸಹ ನಾವು ಅದನ್ನೇ ನೋಡಿದ್ದು. ದುರ್ಯೋಧನ್ಗೇನು ಇಮಿಡಿಯೇಟ್ ಆಗಿ ಅವ್ನು ಏನ್ ಇಷ್ಟ ಪಡ್ತಾನೋ ಅದ್ ಬೇಕು. ಇವಾಗ ರಾಜ್ಯ ಬೇಕು, ನಾನು ಆಳ್ಬೇಕು ಅಷ್ಟೇ, ಅದನ್ನ ಭೋಗಿಸ್ಬೇಕು, ಅದೇ ಅವನ ಇಚ್ಛೆ ಇತ್ತು. ಅದ ನೋಡಿ ಅರ್ಜುನ ಎಷ್ಟು ಯೋಚನೆ ಮಾಡ್ತಾನೆ, ಹೌದು ನನಗೂ ಬೇಕು ರಾಜ್ಯ, ಆದ್ರೆ ಇಂತಹ ಒಂದು ಘನಘೋರ ಯುದ್ಧ ಮಾಡಿದ್ರೆ ಮುಂದೆ ಏನೆಲ್ಲ ಪರಿಣಾಮ ಆಗುತ್ತೆ, ಅದು ನಿಜವಾಗ್ಲೂ ಶ್ರೇಯಸ್ಕರನ, ನಾವ್ ಇವಾಗ ಏನು ಡಿಸಿಷನ್ ತಗೋತೀವಿ ಅದ್ರ ಮೇಲೆ ಇವಾಗ ಮುಂದಿನದೆಲ್ಲ ಪರಿಣಾಮ ಬೀರುತ್ತೆ ಅಲ್ವಾ. ಇವಾಗ ನಾವ್ ಏನ್ ಡಿಸಿಷನ್ ತಗೋತೀವೋ ಅದ್ರ ಮೇಲೆ ನಮ್ಗೆ ಮುಂದೆ ಏನೆಲ್ಲ ಆಗುತ್ತೋ ಅದು ಡಿಸೈಡ್ ಆಗುತ್ತೆ. ಅದಕ್ಕೋಸ್ಕರ ಅವ್ನು ಅಷ್ಟು ಯೋಚನೆ ಮಾಡ್ತಾನೆ, ಅದು ನಿಜವಾಗ್ಲೂ ನಮ್ಗೆ ಶ್ರೇಯಸ್ಕರನ, ನಾನು ಇವಾಗ ಏನ್ ಡಿಸಿಷನ್ ತಗೋತೀನಿ ಅದು ನಿಜವಾಗ್ಲೂ ನನ್ಗೆ ಮುಂದೆನೂ ಒಳ್ಳೇದನ್ನ ಮಾಡುತ್ತಾ ಅಂತ ಹೇಳ್ಬಿಟ್ಟು ಅವ್ನು ಯೋಚನೆ ಮಾಡ್ತಾನೆ ಅಲ್ವಾ.
ಸೊ ಅದೇ ತರನೇ ಇವಾಗ ಅಲ್ಪ ಮೇಧಸ್ರು ಏನ್ ಯೋಚನೆ ಮಾಡ್ತಾರೆ, ನನ್ಗೆ ಈಗ ಇದು ಆಸೆ ಇದೆ, ನನಗೆ ಒಂದು ಮಗು ಬೇಕು ಅಥವಾ ಮನೆ ಬೇಕು ಅಥವಾ ಸುಂದರವಾದ ಹೆಂಡತಿ ಬೇಕು, ನನಗೆ ಭಗವಂತನ ಹತ್ರ ಹೋದ್ರೆ ಸೊ ನನಗೆ ಇದೆಲ್ಲ ಅವ್ರು ಬೇಗ ಕೊಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಆಯಾ ದೇವತೆಗೆ ಹತ್ರ ಹೋದ್ರೆ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಅವ್ರು ನನಗೆ ಕೊಡ್ತಾರೆ, ಆ ದೇವತೆನ ಒಲಿಸ್ಕೊಂಡ್ರೆ ನನಗೆ ನನ್ನ ಆಸೆ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಆದ್ರೆ ಅದರಿಂದ ಏನ್ ಮುಂದೆ ಪರಿಣಾಮ ಆಗುತ್ತೆ ಅನ್ನೋದನ್ನ ಅವ್ರು ಯೋಚನೆ ಮಾಡೋದಿಲ್ಲ ಅಲ್ವಾ. ನಾನು ಮತ್ತೆ ಈ ಇಹ ಬಂಧನಲ್ಲಿ ಸಿಕ್ಕಾಕೋತೀನಿ ಅಲ್ವಾ. ಇವಾಗ ಒಂದು ಮದುವೆ ಅಂತ ಆದ್ರೆ ಏನಾಗುತ್ತೆ, ಒಂದು ಮಗು ಹುಟ್ಟುತ್ತೆ, ಮತ್ತೆ ಒಂದು ಮನೆ ಬೇಕಾಗತ್ತೆ, ಮತ್ತೆ ಮನೆಗೆ ಎಷ್ಟೆಲ್ಲ ಸಾಮಾನ್ ಬೇಕಾಗತ್ತೆ, ಸೊ ಆಸ್ತಿ ಪಾಸ್ತಿ ಮಾಡ್ಕೋಬೇಕಾಗತ್ತೆ, ಹೆಚ್ಚು ಹೆಚ್ಚು ದುಡಿಬೇಕಾಗತ್ತೆ ಅಲ್ವಾ. ಆಸೆಗಳನ್ನ ತೀರಿಸ್ಕೊಳ್ಲಿಕ್ಕೆ ಸೊ ನಾವು ಇವಾಗ ತಪ್ಪಾದ ಮಾರ್ಗಗಳನ್ನು ನಾವು ಹಿಡಿಬೇಕಾಗತ್ತೆ ಅಲ್ವಾ. ಸಮಾಜದಲ್ಲಿ ಒಂದು ಪ್ರತಿಷ್ಠೆ ಅಂತ ಬೇಕಾಗತ್ತೆ. ಈ ತರ ನಾವು ಇಹ ಬಂಧನಲ್ಲಿ ಸಿಕ್ಕಾಕೊಂತ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡೋದಿಲ್ಲ ಅಲ್ವಾ. ನನಗೀಗ ಇಮಿಡಿಯೇಟ್ ಆಗಿ ನನಗೀಗ ಅನ್ಕೊಂಡಿರೋದು ನೆರವೇರ್ಬೇಕು ಅಂತ ಹೇಳ್ಬಿಟ್ಟು ಅವರು ದೇವತೆಗಳ ಹತ್ರ ಹೋಗ್ತಾರೆ ಅಲ್ವಾ. ಅಲ್ಪ ಮೇಧಸ್ಸರು ದೇವತೆಗಳ ಹತ್ರ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಮತ್ತಿನ್ನೇನು ವ್ಯತ್ಯಾಸ ಇದೆ? ಸೊ ಶಾಶ್ವತವಾದದ್ದಲ್ಲ, ದೇವತೆಗಳೇ ಶಾಶ್ವತರಾದವರೆಲ್ಲ, ಅವ್ರ ಹತ್ರ ಹೋಗೋರು ಅಲ್ಪ ಮೇಧಸ್ಸ. ಮತ್ತೆ ದೇವತೆಗಳು ಭಗವಂತನಿಂದ ಶಕ್ತಿಯನ್ನು ಪಡೆದುಕೊಂಡದ್ದು. ಅದೇ ರೀತಿ ದೇವತಾರಾಧನೆಯಿಂದ ಅಲ್ಪ ಕಾಲದ ಫಲವನ್ನು ಸ್ವೀಕಾರ ಮಾಡಬಹುದು. ಅವರು ಮತ್ತೆ ಫಲ ಕ್ಷೀಣಿಸಿದಾಗ ಭೂಮಿಗೆ ಬರ್ಬೇಕಾಗತ್ತೆ, ಪುನಃ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಳ್ಬೇಕಾಗತ್ತೆ ಮಾತಾಜಿ. ಹೌದು. ಹೇಳಿ ಮಾತಾಜಿ. ಮತ್ತೆ ಕೆಲವೊಮ್ಮೆ ಅದು ನಮ್ಮ ಇದಕ್ಕೆ ಡೇಂಜರಸ್ ಇರ್ತದೆ. ಲೈಕ್ ಭಸ್ಮಾಸುರ ಶಿವನಿಂದ ಇದು ತಕೊಂಡು ಎಲ್ಲರನ್ನು ಸಹ ಭಸ್ಮ ಮಾಡ್ತೇನೆ ಅಂತ ತಲೆಯಲ್ಲಿ ಕೈ ಇಟ್ಟು ಅವನ ವರ ಕೇಳ್ತಾನೆ. ಮತ್ತೆ ಲಾಸ್ಟ್ ಶಿವನಿಂದ ಯಾವುದೇ ಒಂದು ಪ್ರೀತಿ ಅನ್ನೋದು ಇಲ್ಲ ಅಲ್ವಾ. ಅವರು ಶಿವನ ಮೇಲೆನೆ ಅವ್ರು ಪ್ರಯೋಗವನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರು ಕೊಟ್ಟಿರೋ ವರ ಅಂದ್ರೆ ಬರ್ಬೇಕಾಗ್ತದೆ. ಹೌದು. ಮತ್ತೆ ಇನ್ನೇನಿದೆ? ಈ ವರವನ್ನೆಲ್ಲ ಕೊನೆಗೆ ಯಾರು ಕೊಡೋದು? ಇವಾಗ ದೇವತೆಗಳೇ ಕೊಡ್ಲಿ, ನೋಡ್ಲಿಕ್ಕೆ ದೇವತೆಗಳು ಕೊಡ್ತಾರೆ ಅಂತ ಅನ್ಸುತ್ತೆ, ಆದ್ರೆ ಕೊನೆಗೆ ಅದರ ಮೂಲವನ್ನ ನೋಡಿದ್ರೆ ಯಾರು ಕೊಡ್ತಾರೆ ಆ ವರವನ್ನ? ಭಗವಂತನೇ ಕೊಡ್ತಾರೆ. ಒಬ್ರಿಗೇನೆ ಶಕ್ತಿ ಇರೋದು ಅಲ್ವಾ. ದೇವತೆಗಳು ಸಹ ಅವ್ರನ್ನು ಸಹ ಜೀವತತ್ವ, ಅವ್ರಿಗೂ ಸಹ ಯಾರು ಅವ್ರನ್ನ ಪೂಜೆ ಮಾಡ್ತಿದಾರೆ ಅಂತಾನೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ. ಸೊ ಅವರ ಹೃದಯದಲ್ಲಿರುವಂತಹ ಪರಮಾತ್ಮ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ. ಈ ವ್ಯಕ್ತಿ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದಾನೆ, ಪೂಜೆ ಮಾಡ್ತಾ ಇದ್ದಾನೆ, ಅವ್ನಿಗೆ ಇಂತಹ ಒಂದು ವರವನ್ನ ಕೊಡು ಅಂತ ಹೇಳ್ಬಿಟ್ಟು ಆ ಒಂದು ಮಾರ್ಗದರ್ಶನವನ್ನ ಕೊಡುದನು ಪರಮಾತ್ಮ ರೂಪಿಯಾದ ಭಗವಂತನೇ ಅಲ್ವಾ. ಇಲ್ಲಾಂದ್ರೆ ದೇವತೆಗಳಿಗೆ ಹೇಗ್ ಗೊತ್ತಾಗುತ್ತೆ ಅಲ್ವಾ. ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಪರಮಾತ್ಮನಿಗೆ ಮಾತ್ರನೇ ಎಲ್ಲರ ಹೃದಯದಲ್ಲಿ ಇರ್ತಾನೆ, ಅವನಿಗೇನೆ ಮಾತ್ರನೇ ಗೊತ್ತು ಯಾರಿಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇವಾಗ ಇದನ್ನ ಏನು ನಾವ್ ಇವಾಗ ಪೂಜೆಯನ್ನ ಮಾಡಿದ್ರು ಸಹ, ವರವನ್ನ ಪಡ್ಕೊಂಡ್ರು ಸಹ, ಇವಾಗ ದೇವತೆಗಳಿಗೆ ನಾವು ಪೂಜೆನ ಮಾಡಿದ್ರು ಸಹ ಅದು ಏನಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಅವಿದ್ಯೆ ಪೂರ್ವಕಂ ಅಂತ ಹೇಳ್ತಾರೆ ಅಲ್ವಾ. ಸೊ ನಾವು ಪೂಜೆಯನ್ನ ಮಾಡ್ತಾ ಇದೀವಿ ಯಾರಿಗೆ? ಭಗವಂತನಿಗೆ. ಆದ್ರೆ ನೇರವಾಗಿ ಅಲ್ಲ, ನಾವು ಪರೋಕ್ಷವಾಗಿ ಪೂಜೆಯನ್ನ ಮಾಡ್ತಾ ಇದೀವಿ, ಅವಿದ್ಯೆ ಪೂರ್ವಕವಾಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅಲ್ವಾ. ಸೊ ಇದೆಲ್ಲವನ್ನ ಸಹ ನೋಡಿ, ಈಗ ಸತ್ಯವ್ರತ ಮಹಾರಾಜ ಅವರು ಪರಿಗಣನೆಗೆ ತಗೊಂತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಪೂಜೆಯನ್ನ ಮಾಡ್ಬೇಕು ಅಂತಂತಂದ್ರೆ ದೇವೋತ್ತಮ ಪರಮ ಪುರುಷನಿಗೆ ಪೂಜೆಯನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾವ್ ಇದರ ಕುರಿತಾಗಿ ನಾವು ಇನ್ನೊಂದು ಶ್ಲೋಕವನ್ನ ನಾವು ತಿಳ್ಕೊಂಡಿದೀವಿ. ಅದು ತುಂಬಾ ಹಲವಾರು ಬಾರಿ ಬಂದಿದೆ ಇದು ಭಾಗವತಂ ಪ್ರೇಯರ್ಸ್ ಅಲ್ಲಿ. ಸೊ ನಾವು ಏನೇ ಮಾಡಿದ್ರು ಸಹ ದೇವೋತ್ತಮ ಪರಮ ಪುರುಷನಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಶ್ಲೋಕ ಇದೆ. ಯಾರಿಗಾದ್ರೂ ಗೊತ್ತಾ ಆ ಶ್ಲೋಕ? ನಾವ್ ಆರಾಧನೆ ಮಾಡ್ಬೇಕು ಅಂದ್ರೆ ದೇವೋತ್ತಮ ಪರಮ ಪುರುಷನಿಗೆ ಅಂತ ಹೇಳ್ಬಿಟ್ಟು ಆ ಶ್ಲೋಕ ಹೇಳುತ್ತೆ. ನಮ್ಗೆ ಆಸೆ ಇದ್ಯಾ, ಆಸೆ ಇಲ್ವಾ, ಅಥವಾ ಮೋಕ್ಷ ಬೇಕು ಅಂತ ಆಸೆ ಇದ್ಯಾ, ಏನೇ ಇದ್ರುನು ನಾವು ಅವನ್ನ ಮಾತ್ರನೇ ಪೂಜೆ ಮಾಡ್ಬೇಕು, ದೇವೋತ್ತಮ ಪರಮ ಪುರುಷನ್ನೇ ಪೂಜೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಆ ಶ್ಲೋಕ ಯಾವುದು? ಎಲ್ಲರೂ ಕಲ್ತ್ಕೋಬೇಕಾಗಿರುವಂತ ಶ್ಲೋಕ ಅದು. ಯಾರಿಗಾದ್ರೂ ಜ್ಞಾಪಕ ಬಂತ? ಅಕಾಮ ಸರ್ವ ಕಾಮೋ ವಾ, ಹೇಳ್ತೀರಾ? ಅಕಾಮ ಸರ್ವ ಕಾಮೋ ವಾ ಮೋಕ್ಷ ಕಾಮ ಉದಾರದಿಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ ಅಲ್ವಾ. ಪರಮ ಪುರುಷನ್ನೇ ನಾವು ಪೂಜೆ ಮಾಡ್ಬೇಕು ಅಲ್ವಾ. ಏನಕ್ಕೆ? ಅಕಾಮ, ನನ್ನಲ್ಲಿ ಏನು ಕಾಮನೆಗಳೇ ಇಲ್ವಾ, ಸರ್ವ ಕಾಮ, ಎಲ್ಲ ಆಸೆಗಳಿದ್ಯಾ, ಮತ್ತೆ ಮೋಕ್ಷ ಕಾಮ, ಮೋಕ್ಷ ಬೇಕು ಅಂತ ಆಸೆ ಇದ್ಯಾ, ಏನೇ ಇದ್ರುನು ಆ ದೇವೋತ್ತಮ ಪರಮ ಪುರುಷನ ನೀವು ತೀವ್ರವಾಗಿ ನೀವು ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಯಾಕಂದ್ರೆ ಭಗವಂತನಿಗೆ ಗೊತ್ತು ನಮ್ಮ ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲ ಗೊತ್ತಿರೋದು ಅವನಿಗೆನೆ. ನಮ್ಗೆ ಯಾವ್ದು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದನ್ನು ಅವನಿಗೆನೆ ಅಲ್ವಾ. ನಮ್ಗೆ ಏನ್ ಒಳ್ಳೇದು ಅದನ್ನೇ ಅವನು ಕೊಡ್ತಾನೆ. ಈ ವ್ಯಕ್ತಿಗೆ ಇದರಿಂದ, ಈ ಒಂದು ವರದಿಂದ, ನಾನು ಕೊಡೋ ವರದಿಂದ ಅವ್ನಿಗೆ ಒಳ್ಳೇದಾಗೋದಿಲ್ಲ ಅಂತಂದ್ರೆ ಭಗವಂತ ಕೊಡೋದಿಲ್ಲ ಅಲ್ವಾ. ತಂದೆ ತಾಯಿಗಳ ತರ, ಇವಾಗ ತಂದೆ ತಾಯಿಗಳಿಗೆ ಗೊತ್ತು ಮಗುಗೆ ಏನಾದ್ರೂ ಒಂದು ಚಾಕ್ಲೇಟ್ ಕೊಡ್ಸಿದ್ರೆ ಉಳ್ಕಲು ಇನ್ನ ಜಾಸ್ತಿ ಆಗತ್ತೆ ಅಂತ, ಅದಕ್ಕೆ ಅವ್ರು ಕೊಡ್ಸೋದಿಲ್ಲ ಅಲ್ವಾ. ಸೊ ಮಗುವಿನ ಅವರು ಆ ಶ್ರೇಯಸ್ಸನ್ನ ಅವ್ರು ನೋಡ್ತಾ ಇರ್ತಾರೆ, ಮುಂದೆ ನನ್ ಮಗುಗೆ ಒಳ್ಳೇದಾಗತ್ತಾ ಇದರಿಂದ, ನಾನು ಇವಾಗ ತಗೊಳುವಂತಹ ಒಂದು ಸ್ಟೆಪ್ ಇಂದ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಅದೇ ತರನೇ ದೇವೋತ್ತಮ ಪರಮ ಪುರುಷ ನಮ್ಮೆಲ್ಲರ ತಂದೆ. ನಮ್ಗೆ ಇವಾಗ ನೋಡಿದಾಗ ಏನ್ ಅನ್ಸುತ್ತೆ,
ಓ ನನಗೆ ಭಗವಂತ ನಾನು ಅನ್ಕೊಂಡಿರೋದನ್ನ ಅವರು ನೆರವೇರಿಸ್ತಿಲ್ಲ, ನಿಜವಾಗ್ಲೂ ಭಗವಂತ ಇದಾನ ಅಲ್ವಾ, ನಾನು ಯಾಕೆ ಪೂಜೆ ಮಾಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಭಗವಂತ ಏನೇ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ದೇವತೆಗಳು ಕೊಡೋ ವರದಿಂದ ಏನಾಗುತ್ತೆ, ಮತ್ತೆ ನಾವು ಈ ಇಹ ಬಂಧನಕ್ಕೆ ನಾವು ಸಿಕ್ಕಾಕೋತೀವಿ ಅಲ್ವಾ. ಆದ್ರೆ ಭಗವಂತ ಆತರ ಅಲ್ಲ, ಭಗವಂತನ ಕೊಡೋ ವರಗಳು ಇದಕ್ಕಿನ್ನ ಭಿನ್ನವಾದ ಅಂಥದ್ದು. ಸೊ ಭಗವಾನ್ ವಿಷ್ಣು ಏನ್ ಮಾಡ್ತಾರೆ, ಒಬ್ಬನು ಐಹಿಕ ಕಶ್ಮಲಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿ ಭಗವದ್ಧಾಮಕ್ಕೆ ಹಿಂತಿರುಗಬಹುದು. ಈ ಭೌತಿಕ ಪ್ರಪಂಚದಲ್ಲಿ ಇರೋಷ್ಟು ಕಾಲನು ಅವರು ಸಂತೋಷವಾಗಿರ್ತಾರೆ. ಭಗವಂತನ ಪಾದ ಕಮಲಗಳನ್ನ ಯಾರು ಆಶ್ರಯಿಸಿರ್ತಾರೋ ಈ ಭೌತಿಕ ಪ್ರಪಂಚದಲ್ಲೂ ಸಂತೋಷವಾಗಿರ್ತಾರೆ. ಅದಾದ್ಮೇಲೆ ಅವರು ದೇಹವನ್ನ ತ್ಯಜಿಸಿದ ಮೇಲೂ ಸಹ ಅವರು ಭಗವದ್ಧಾಮಕ್ಕೆ ಹಿಂತಿರುಗ್ತಾರೆ. ಅದಕ್ಕೋಸ್ಕರ ಇಲ್ಲಿ ಸತ್ಯವ್ರತ ಮಹಾರಾಜ ಹೇಳ್ತಾ ಇದ್ರೆ, ದೇವತೆಗಳು ನೀಡುವ ವರಗಳನ್ನ ಭಗವಂತನ ವರಗಳಿಗೆ ಹೋಲಿಸಿದರೆ ಅದು 10,000ದಲ್ಲಿ 1 ಪಾಲಿನಷ್ಟು ಇರುವುದಿಲ್ಲ ಅಂತ ಹೇಳ್ತಾ ಇದಾರೆ ನೋಡಿ ಅಲ್ವಾ. ಸೊ 10,000ದಲ್ಲಿ 1 ಭಾಗದಷ್ಟು ಸಹ ನಾವು ದೇವತೆಗಳು ಕೊಡೋ ಒಂದು ವರಕ್ಕೆ ಭಗವಂತ ಕೊಡೋ ಒಂದು ವರ ಸಮನ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಆ ಅದರಿಂದ ನಾವು ದೇವತೆಗಳಿಂದಾಗ್ಲಿ ಅಥವಾ ಮಿಥ್ಯಾ ಗುರುಗಳಿಂದಾಗ್ಲಿ ನಾವು ವರವನ್ನ ಪಡೆಯಲು ನಾವು ಪ್ರಯತ್ನಿಸಬಾರದು. ಅದ್ರ ಬದಲು ನಾವು ಯಾರನ್ನ ಆಶ್ರಯಿಸ್ಬೇಕು, ದೇವೋತ್ತಮ ಪರಮ ಪುರುಷನೇ ನಾವು ಆಶ್ರಯಿಸ್ಬೇಕು. ಮತ್ತೆ ನಾವ್ ಎಂತಹ ವರವನ್ನ ನಾವು ಕೇಳ್ಕೋಬೇಕು ಭಗವಂತನ ಹತ್ರ. ಸೊ ನಾವು ಯಾವ ಒಂದು ಭಾವದಲ್ಲಿ ನಾವು ಭಗವಂತನನ್ನ ನಾವು ಬೇಡ್ಕೋಬೇಕು ಅಂತಂದ್ರೆ, ನಾವು ಭಗವಂತನ ಬಿಟ್ರೆ ಇನ್ಯಾರು ಇಲ್ಲ ನಮ್ಗೆ ಗತಿ ಅಲ್ವಾ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನ ನಾವು ಪರಿತ್ಯಜಿಸಿ ಭಗವಂತನನ್ನೇ ನಾವು ಶರಣಾಗ್ಬೇಕು. ಅವಾಗ ಭಗವಂತ ಏನ್ ಮಾಡ್ತಾರೆ, ನಮ್ಮೆಲ್ಲ ಪಾಪಗಳನ್ನ ಅವರು ಹೋಗ್ಲಾಡ್ಸಿ ಸೊ ನಮ್ಮನ್ನ ಆ ಭಗವದ್ಧಾಮಕ್ಕೆ ಹೋಗೋ ತರ ಅವ್ರು ನಮ್ಗೆ ಅನುಗ್ರಹವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ಶ್ರೇಷ್ಠವಾದ ವರ ಅಂದ್ರೆ ಇದೇನೆ. ನಾವ್ ಅನ್ಕೋತೀವಿ ನಮ್ಗೊಂದು ಕಾರ್ ಸಿಕ್ಕಿದ್ರೆ ಅಥವಾ ಒಂದು ಹಣ ಸಿಕ್ಕಿದ್ರೆ, ಒಂದು ಹೆಂಡತಿ, ಸುಂದರವಾದ ಹೆಂಡತಿ ಸಿಕ್ಕಿದ್ರೆ ನಮ್ಗೆ ತುಂಬಾ ಶ್ರೇಷ್ಠವಾದ ವರ ಅಂತ ಅನ್ಕೋತೀವಿ. ಅದ್ರ ಶ್ರೇಷ್ಠವಾದ ವರ ಅಂತಂದೇನು, ನಮ್ಮೆಲ್ಲಾ ಪಾಪಗಳನ್ನ ಹೋಗ್ಲಾಡ್ಸಿ ನಮ್ಮ ಆ ಒಂದು ಶಾಶ್ವತ ಸ್ಥಾನ ಏನಿದೆ ಅದನ್ನ ನಾವು ಪಡೆಯೋ ತರ ಮಾಡೋದು ಶ್ರೇಷ್ಠವಾದ ವರ. ಅದನ್ನ ಕೊಡೋದು ಭಗವಂತನಿಗೆ ಮಾತ್ರ ಸಾಧ್ಯ ಅಲ್ವಾ. ಮುಕ್ತಿದಾತ ಮುಕುಂದ, ಬೇರೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಸೊ ಇದನ್ನ ನಮಗೆ ಸತ್ಯವ್ರತ ಮಹಾರಾಜ ಅವರು ಹೇಳ್ತಾ ಇದ್ದಾರೆ. ಸೊ 50ನೇ ಶ್ಲೋಕವನ್ನ ನೋಡೋಣಂತೆ. ಅಚಕ್ಷುರಂದಸ್ಯ ಯಥಾಗ್ರಣೀಕೃತ ತಥಾ ಜನಸ್ಯ ವಿದುಷೋ ಅಬುಧೋ ಗುರುಃ ತ್ವಮರ್ಕದೃಕ್ ಸರ್ವದೃಶಾಂ ಸಮೀಕ್ಷಣೋ ಋತೋ ಗುರುರ್ನಾ ಸ್ವಗತಿಂ ಬುಭುತ್ಸತಾಂ. ಅಚಕ್ಷುರಂಧಸ್ಯ ಯಥಾಗ್ರಣೀಕೃತ ತಥಾ ಜನಸ್ಯ ವಿದುಷೋ ಅಬುಧೋ ಗುರುಃ ತ್ವಮರ್ಕದೃಕ್ ಸರ್ವದೃಶಾಂ ಸಮೀಕ್ಷಣೋ ಋತೋ ಗುರುರ್ನಾ ಸ್ವಗತಿಂ ಬುಭುತ್ಸತಾಂ. ಅಚಕ್ಷುರಂಧಸ್ಯ ಯಥಾಗ್ರಣೀಕೃತ ತಥಾ ಜನಸ್ಯ ವಿದುಷೋ ಅಬುಧೋ ಗುರುಃ ತ್ವಮರ್ಕದೃಕ್ ಸರ್ವದೃಶಾಂ ಸಮೀಕ್ಷಣೋ ಋತೋ ಗುರುರ್ನಾ ಸ್ವಗತಿಂ ಬುಭುತ್ಸತಾಂ. ಹರೇ ಕೃಷ್ಣ. ಒಂದ್ ಲೈನ್ ಹೇಳ್ಕೊಡ್ತೀನಿ, ಅದಾದ್ಮೇಲೆ ನೀವು ರಿಪೀಟ್ ಮಾಡಿ. ಅಚಕ್ಷುರಂಧಸ್ಯ ಯಥಾಗ್ರಣೀಕೃತ ತಥಾ ಜನಸ್ಯ ವಿದುಷೋ ಅಬುಧೋ ಗುರುಃ. ಸಾರಿ, ನಾನೇ ಹೇಳ್ತಾ ಇದ್ದೀನಿ. ಅಚಕ್ಷುರಂಧಸ್ಯ ಯಥಾಗ್ರಣೀಕೃತ ತಥಾ ಜನಸ್ಯ ವಿದುಷೋ ಅಬುಧೋ ಗುರುಃ ತ್ವಮರ್ಕದೃಕ್ ಸರ್ವದೃಶಾಂ ಸಮೀಕ್ಷಣೋ ಋತೋ ಗುರುರ್ನಾ ಸ್ವಗತಿಂ ಬುಭುತ್ಸತಾಂ. ಅಚಕ್ಷುರಂಧಸ್ಯ ಯಥಾಗ್ರಣೀಕೃತ ತಥಾ ಜನಸ್ಯ ವಿದುಷೋ ಅಬುಧೋ ಗುರುಃ ತ್ವಮರ್ಕದೃಕ್ ಸರ್ವದೃಶಾಂ ಸಮೀಕ್ಷಣೋ ಋತೋ ಗುರುರ್ನ ಸ್ವಗತಿಂ ಬುಭುತ್ಸತಾಂ. ಹರೇ ಕೃಷ್ಣ. ಯಾರಾದ್ರೂ ಡಿವೋಟಿ ಒಬ್ರು ಓದಿ. ಓದ್ಲ ಮಾತಾಜಿ? ಯಾರು ಓದಿಲ್ವೋ ಅವರು ಓದ್ಲಿ ಮಾತಾಜಿ. ಆಮೇಲೆ ಯಾರು ಓದಿಲ್ಲ ಅಂದ್ರೆ ನೀವು ಓದಿರಂತೆ. ಬೇರೆಯವ್ರು ಯಾರಾದ್ರೂ ಓದ್ತೀರಾ? ಯಾರು ಓದಿಲ್ಲ ಇಲ್ಲಿ ತನಕ? ಓದಿ.
ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಾ ಇಲ್ಲ. ಬೇರೆ ಯಾರಾದ್ರೂ ಓದ್ಲಿ, ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಬೇರೆ ಯಾರಾದ್ರೂ ಓದಿ ಮಾತಾಜಿ. ಗುರುರ್ನ ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಓದಿ 50. ಮಾತಾಜಿ. ಅಚಕ್ಷುರಂಧಸ್ಯ ಯಥಾ ಗೃಣೀಕೃತಸ್ ತಥಾ ಜನಸ್ಯ ವಿದುಷೋ ಅಬುಧೋ ಗುರುಃ ತ್ವಮರ್ಕವೃಕ್ ಸರ್ವದಶಾಂ ಸಮೀಕ್ಷಣೋ ವ್ರತೋ ಗುರುರ್ನ ಸ್ವಗತಿಂ ಬುಭುತ್ಸ ತಾಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೊಬ್ರು ಯಾರಾದ್ರೂ ಓದಿ. ಓದ್ಲ ಮಾತಾಜಿ. ಓದಿ ಮಾತಾಜಿ. ಅಚಕ್ಷುರಂತಸ್ಯ ಯಥಾ ಗಣೀಕೃತಸ್ತಥಾ ಜನಸ್ಯ ವಿದುಷೋ ಬುಧೋ ಗುರು ಸ್ವಕರ್ಮ ದೃಕ್ ಸರ್ವ ತ್ವಮರ್ಕ ದೃಕ್ ಸರ್ವಧೃತಾ ಸಮೀಕ್ಷಣೋ ವೃತೋ ಗುರುರ್ನ ಸುಗತಿಂ ಬುಭುತ್ಸತಾಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ವರ್ಡ್ ಟು ವರ್ಡ್ ಮೀನಿಂಗ್ ಯಾರಾದ್ರೂ ಓದಿ. ಹರೇ ಕೃಷ್ಣ ಗುರುಜಿ. ಮಾತಾಜಿ. ಓದಿ ಮಾತಾಜಿ. ಓದಿ. ಅಚಕ್ಷು ಕಣ್ಣಿಲ್ಲದವನು, ಅಂಧಸ್ಯ ಕುರುಡನಿಗೆ, ಯಥಾ ಹೇಗೆ, ಅಗ್ರಣಿ ನಾಯಕನಾಗಿ, ಕೃತಃ ಮಾಡಲ್ಪಡುವನು, ತಥಾ ಹಾಗೆಯೇ, ಜನಸ್ಯ ಜನರಿಗೆ, ಅವಿದುಷಃ ಜೀವನದ ಗುರಿಯ ತಿಳುವಳಿಕೆ ಇಲ್ಲದ, ಅಬುಧಃ ಮೂಢನಾದವನು, ಗುರುವು, ತ್ವಂ ನೀನು, ಅರ್ಕದೃಕ್ ಸೂರ್ಯನಂತೆ ಪ್ರಕಾಶಿಸುವ, ಸರ್ವದೃಶ್ಯ ಎಲ್ಲಾ ಬಗೆಯ ಜ್ಞಾನ ಮೂಲಗಳನ್ನು, ಸಮೀಕ್ಷಣ ಪೂರ್ಣವಾಗಿ ಕಾಣಬಲ್ಲ, ವೃತಃ ವರಿಸಲ್ಪಟ್ಟಿರುವೆ, ಗುರುವಾಗಿ ನಮ್ಮಿಂದ ಸ್ವಗತಿಂ ದಿಟವಾದ ಮೇಲ್ಮೈಯನ್ನು ಆತ್ಮಜ್ಞಾನವನ್ನು, ಬುಭುತ್ಸತಾಂ ತಿಳಿಯಲೆಳೆಸುವ. ಅನುವಾದ ಶೀಲಪ್ರಭುಪಾದರಿಗೆ ಜಯವಾಗಲಿ. ಕಣ್ಣು ಕಾಣದ ಕುರುಡನೊಬ್ಬನು ಮತ್ತೊಬ್ಬ ಕುರುಡನನ್ನು ಮಾರ್ಗದರ್ಶಿಯನ್ನಾಗಿ ಆರಿಸಿಕೊಳ್ಳುವಂತೆ, ಜೀವನದ ಗುರಿಯನ್ನು ಅರಿಯದ ಜನರು ಕೂಳನೂ ಮತ್ತು ಮೂರ್ಖನೂ ಆದ ಯಾವನೋ ಒಬ್ಬನನ್ನು ತಮ್ಮ ಗುರುವಾಗಿ ಸ್ವೀಕರಿಸುತ್ತಾರೆ. ಆದರೆ ನಾವಾದರೋ ಆತ್ಮ ಸಾಕ್ಷಾತ್ಕಾರದಲ್ಲಿ ಆಸಕ್ತಿಯುಳ್ಳವರಾಗಿದ್ದೇವೆ. ಆದ್ದರಿಂದ ದೇವೋತ್ತಮ ಪರಮಪುರುಷನಾದ ನಿನ್ನನ್ನು ನಮ್ಮ ಗುರುವಾಗಿ ಸ್ವೀಕರಿಸುತ್ತೇವೆ, ಏಕೆಂದರೆ ನೀನು ಎಲ್ಲಾ ಕಡೆ ಕಣ್ಣಿಡಬಲ್ಲೆ ಮತ್ತು ಸೂರ್ಯನಂತೆ ಸರ್ವಜ್ಞನಾಗಿರುವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಲ್ವಾ, ನಾವ್ ಇವಾಗ ಶೀಲ ಪ್ರಭುಪಾದರನ್ನು ನೋಡಿದ್ವಿ ಅಲ್ವಾ. ಸೊ ಶೀಲ ಪ್ರಭುಪಾದರು ಅವ್ರ ಮನೆಗೆ ಎಷ್ಟೊಂದು ಸಾಧುಗಳು ಬರ್ತಾ ಇದ್ರು ಅಲ್ವಾ. ಸೊ ಸಾಧುಗಳನ್ನ ಅವ್ರು ತುಂಬಾ ಹತ್ರದಿಂದ ನೋಡಿದ್ರು. ಅವ್ರಿಗೆ ಅವರ ಜೀವನವನ್ನ ನೋಡಿದಾಗ ಯಾರೂನು ಅವ್ರಿಗೆ ಅಂದ್ರೆ ಇವರು ಒಬ್ಬ ಆದರ್ಶ ಸಾಧು ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ಲ ಅಲ್ವಾ. ಸೊ ಅದಕ್ಕೆ ಅವ್ರು ಯಾರನ್ನೂ ಸಹ ಅವರು ಗುರುವಾಗಿ ಸ್ವೀಕರಿಸಿ ಅವರನ್ನ ಅವರ ಮಾರ್ಗದರ್ಶನವನ್ನು ಪಡ್ಕೋಬೇಕಂತ ಶೀಲ ಪ್ರಭುಪಾದರಿಗೆ ಅನ್ನಿಸೋದೇ ಇಲ್ಲ. ಅದಕ್ಕೇನೆ ಅವರ ಸ್ನೇಹಿತ ಅಲ್ವಾ ನರೇಂದ್ರ ಬಂದು ಕರೆದ್ರು ಸಹ, ಬಾ ಇಲ್ಲಿ ಒಬ್ರು ಬಂದಿದ್ದಾರೆ ಅವ್ರನ್ನ ಭೇಟಿ ಆಗುವಂತೆ ಅಂದ್ರೂ ಸಹ ಅವ್ರಿಗೆ ಹೋಗ್ಲಿಕ್ಕೆ ಅವ್ರಿಗೆ ಇಷ್ಟನೇ ಇರೋದಿಲ್ಲ ಅಲ್ವಾ. ಸೊ ಕೊನೆಗೆ ಅವ್ರು ಏನ್ ಹೇಳ್ತಾರೆ, ಅವ್ರ ಸ್ನೇಹಿತ ಏನಂತ ಹೇಳ್ತಾರೆ, ಎಲ್ಲರ ತರ ಅಲ್ಲ ಇವರು, ಬಾ ನೀನು ಇವ್ರು ಒಂದ್ಸತಿ ನೀನ್ ಭೇಟಿ ಮಾಡು ಅಂತ ಹೇಳ್ಬಿಟ್ಟು ಅವ್ರನ್ನ ಬಲವಂತ ಮಾಡಿ ಕರ್ಕೊಂಡು ಹೋಗ್ತಾರೆ ಅಲ್ವಾ. ಸೊ ಆಗ ಶ್ರೀಲ ಪ್ರಭುಪಾದರಿಗೆ ಭಕ್ತಿ ಸರಸ್ವತಿ ಠಾಕೂರ್ ಅವ್ರನ್ನ ನೋಡಿದ್ಮೇಲೆ ಅವ್ರಿಗೆ ಏನ್ ಅನ್ಸುತ್ತೆ? ಹರೇ ಕೃಷ್ಣ, ಏನ್ ಅನ್ಸುತ್ತೆ ಅವ್ರಿಗೆ? ಮೊದಲ ಭೇಟಿಯಲ್ಲಿ ಅವ್ರಿಗೆ ಏನ್ ಅನ್ಸುತ್ತೆ ಶಿಲ ಪ್ರಭುಪಾದರಿಗೆ ಅವರ ಗುರುಗಳನ್ನ ನೋಡಿದಾಗ? ಇವರು ನನ್ಗೆ ಸರಿಯಾದ ದಾರಿ ತೋರಿಸ್ತಾರೆ ಅಂತ ಅನಿಸ್ತು. ಹಾ, ಮತ್ತೆ ಯಾರಾದ್ರೂ ಹೇಳ್ತೀರಾ? ಗುರುಗಳು ಅವ್ರಿಗೆ ಪಾಶ್ಚಾತ್ಯ ದೇಶದಲ್ಲಿ ನೀವು ಪ್ರಚಾರ ಮಾಡ್ಬೇಕು ಅಂತ ಫಸ್ಟ್ ಹೇಳ್ತಾರಲ್ಲ ಮಾತಾಜಿ, ಅದು ಅನ್ಸುತ್ತೆ. ಹಾ, ಅವಾಗ ಏನ್ ಅನ್ಸುತ್ತೆ ಅವ್ರಿಗೆ? ಇವ್ರು ಒಳ್ಳೆ ಗುರು ಅಂತಂದು ಅವ್ರಿಗೆ ಗುರುವಾಗಿ ನಾವು ಅಕ್ಸೆಪ್ಟ್ ಮಾಡ್ಬೇಕಂತ ಆಗ್ತದೆ ಅವರಿಗೆ. ಅಲ್ವಾ. ಸೊ ಇವಾಗ ಅವ್ರಿಗೆ ಸರೆಂಡರ್ ಆಗ್ಬೇಕಂತ ಅವ್ರಿಗೆ. ಇವರೇ ನನ್ನ ಗುರು ಅಂತ ಹೇಳ್ಬಿಟ್ಟು ಅವರು ಮೊದಲ ಭೇಟಿಯಲ್ಲೇನೆ ಅವ್ರು ಒಪ್ಕೋತಾರೆ ಅಲ್ವಾ. ಯಾಕೆ ಅವ್ರಿಗೆ ಹಂಗ ಅನ್ಸುತ್ತೆ?
ಮೊದಲ ಭೇಟಿಯಲ್ಲೇನೆ ಅವ್ರಿಗೆ ಒಂದು ಆದೇಶವನ್ನ ಕೊಡ್ತಾರೆ ಅಲ್ವಾ. ಸೊ ನೀವಿನ್ನ ಯುವಕರಿದ್ದೀರಾ, ಮತ್ತೆ ನಿಮ್ಗೆ ಪಾಶ್ಚಾತ್ಯ ಅಂದ್ರೆ ಇಂಗ್ಲಿಷ್ ಭಾಷೆ ಬರುತ್ತೆ, ನೀವು ಇಂಗ್ಲಿಷ್ ಯಾಕೆ ಒಳ್ಳೆ ಪಾಶ್ಚಾತ್ಯ ಬರ್ತದೆ. ದೇಶಕ್ಕೆ ಹೋಗಿ ಕೃಷ್ಣ ಪ್ರಜ್ಞೆನ ಪ್ರಚಾರ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ಪ್ರಭುಪಾದ್ರು ಏನ್ ಹೇಳ್ತಾರೆ, ನಮಗೆ ಸ್ವತಂತ್ರನೇ ಬಂದಿಲ್ಲ, ನಮ್ಮ ಮಾತನ್ನ ಯಾರು ಹೇಳ್ತಾರೆ, ಈಗ ನಾವು ನಮ್ಮ ಒಂದು ಪ್ರಯತ್ನ ಯಾವ ಕಡೆ ಇರ್ಬೇಕು, ಸ್ವತಂತ್ರವನ್ನ ಪಡ್ಕೊಳೋದ್ರ ಕಡೆ ನಮ್ಗೆ ಇರ್ಬೇಕು ಅಲ್ವಾ. ಸೊ ನಾವ್ ಇವಾಗ ಹೋಗಿ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಹೇಳಿದ್ರೆ ಯಾರು ನಮ್ಮ ಮಾತನ್ನ ಕೇಳ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಅವಾಗ ಭಕ್ತಿ ಸಂಸ್ಕೃತಿ ಠಾಕೂರ್ ಅವ್ರು ಏನಂತ ಹೇಳ್ತಾರೆ, ಸ್ವತಂತ್ರ ಇದೆಲ್ಲ ಸಣ್ಣದು, ಯಾವಾಗ ನಾವು ಇದನ್ನ ಕಂಪೇರ್ ಮಾಡಿದ್ರೆ ಜೀವನದ ಗುರಿ ಅಂತ ಇದೆ ಅಂತ ಅದು ಇಂಪಾರ್ಟೆಂಟ್ ಎಲ್ಲರಿಗೂ. ಅದು ನಮ್ಮ ಸ್ವಾತಂತ್ರ್ಯ ಖಾಲಿ ಭಾರತಕ್ಕೆ ಲಿಮಿಟೆಡ್, ಆದ್ರೆ ಜೀವನದ ನಮ್ಮ ಎಂತ ಗುರಿ ಇದು, ಇಟ್ ಈಸ್ ಅ ಕಾಮನ್ ಫುಲ್ ಯೂನಿವರ್ಸಲ್ಲಿ ವರ್ಲ್ಡ್ ಗೆ ಎಲ್ಲರಿಗೂ ಅದೇ ಜೀವನದ ಗುರಿ ಆಗಿರ್ಬೇಕಂತ. ಹಾಗಾಗಿ ಅದನ್ನು ಸ್ಪ್ರೆಡ್ ಮಾಡು ಆಲ್ ಓವರ್ ದ ವರ್ಲ್ಡ್, ಇಟ್ ಇಸ್ ನಾಟ್ ಫಾರ್ ಇಂಡಿಯಾ, ಎಲ್ಲರಿಗೂ ಅಂತ. ಹಾಗಾಗಿ ಅದು ಹೆಚ್ಚು ಇಂಪಾರ್ಟೆಂಟ್. ಸ್ವಾತಂತ್ರ್ಯ ಸಿಕ್ಕಿದ್ರು ಅದು ಖಾಲಿ ಇಂಡಿಯಾಗೆ ಸಿಕ್ತೆ ಅಂತ. ಆದ್ರೆ ಇದು ನಮ್ಮ ಇಡೀ ಮನುಷ್ಯ ಹ್ಯೂಮನ್, ಹೌದು ಟೆಂಪ್ರರಿ, ಮತ್ತೆ ಇದು ಹ್ಯೂಮನ್, ನಮ್ಮ ಇದಕ್ಕೆ ಎಲ್ಲರೂ ಉದ್ಧಾರಕ್ಕೆ ಮನುಷ್ಯ ಜೀವಿಯರ ಹಾಗೆ ಹೇಳ್ತಾರೆ. ಇದು ಇವಾಗ ಬ್ರಿಟಿಷರು ನಮ್ಮನ್ನ ಆಳ್ತಾ ಇರೋದು ಅಥವಾ ನಾವು ಇವಾಗ ಬ್ರಿಟಿಷರ ಕೈಯಲ್ಲಿ ಇರೋವಂಥದ್ದು ಇದು ತಾತ್ಕಾಲಿಕವಾದಂತಹ ಒಂದು ತೊಂದರೆ ಅಲ್ವಾ. ಶಾಶ್ವತ ತೊಂದರೆಯ ಬಗ್ಗೆ ನೀನು ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆಗ ಅವ್ರಿಗೆ ಏನ್ ಅನ್ಸುತ್ತೆ, ಬಗ್ಗೆ ಹೇಳ್ತಾರೆ ಹೇಳಿ ಮಾತಾಡಿ. ಜನ್ಮ ಮೃತ್ಯು ಜರ ವ್ಯಾಧಿಗಳು ಅದರಿಂದ ಮುಕ್ತಿ ಪಡೆಯೋದು ಅದು ಶಾಶ್ವತವಾದದ್ದು, ಬ್ರಿಟಿಷರ್ ಆಡಲಿಕ್ಕೆ ಅದು ತಾತ್ಕಾಲಿಕವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಆತ್ಮಕ್ಕೆ ಶಾಂತಿ ದೊರಕೋದು ಅದ್ರ ತುರ್ತು ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಮಾತಾಜಿ ಅಲ್ವಾ. ಈಗ ಬ್ರಿಟಿಷರು ನಮ್ಮನ್ನ ಆಳ್ತಾ ಇದಾರೆ, ಮುಂದೆ ಇನ್ನೊಬ್ರು ಬರ್ಬೋದು. ಇವಾಗ ಸ್ವತಂತ್ರ ನಾವು ಪಡ್ಕೊಂಡ್ರು ಇನ್ನೊಬ್ರು ಯಾರು ಬಂದು ನಮ್ಮನ್ನ ಏನು ಕಬಳಿಸುದಿಲ್ಲ ಅಂತ ಇಲ್ಲ ಅಲ್ವಾ. ನಾವು ಇನ್ನೊಬ್ಬರ ಆಳ್ವಿಕೆಗೆ ಒಳಗಾಗ್ಬಹುದು ಅಲ್ವಾ. ಇದು ಶಾಶ್ವತವಾದದ್ದಲ್ಲ. ಅಂದ್ರೆ ಇದ್ರ ಬಗ್ಗೆ ನೀನು ಗಮನ ಹರಿಸೋದು ಮುಖ್ಯವಾದದ್ದಲ್ಲ ಅಲ್ವಾ. ನಾವು ಶಾಶ್ವತವಾಗಿ ನಾವು ಏನ್ ತೊಂದರೆನ ಅನುಭವಿಸ್ತಾ ಇದೀವೋ ಅದರಿಂದ ಹೊರಗಡೆ ಬರ್ಲಿಕ್ಕೆ ನೀನು ಈ ಮನುಷ್ಯ ಜನ್ಮವನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಅದರ ಕುರಿತಾಗಿ ನೀನ್ ಇವಾಗ ಗಮನ ಹರಿಸ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಸೊ ಮತ್ತೆ ಅವ್ರಿಗೆ ಏನ್ ಅನ್ಸುತ್ತೆ, ಹೌದು ಅವ್ರಿಗೆ ಅನ್ಸುತ್ತೆ, ಅಯ್ಯೋ ನಾನು ಸೋತೋದೆ ಇವ್ರ ಹತ್ರ ಅಂತ. ಆದ್ರೂ ಸಹ ಸೋಲಲ್ಲಿ ಅವ್ರು ಗೆಲುವನ್ನ ಕಾಣ್ತಾರೆ. ನನ್ ನಿಜವಾದ ಗುರುವನ್ನ ನಾನು ಇವಾಗ ಕಂಡೆ ನಾನು ನನ್ನ ಜೀವನದಲ್ಲಿ. ಮತ್ತೆ ಅವ್ರಿಗೆ ಏನ್ ಅನ್ಸುತ್ತೆ, ಚೈತನ್ಯ ಮಹಾಪ್ರಭುಗಳ ಏನು ತತ್ವ ಇದೆ ಅದು ಸರಿಯಾದ ವ್ಯಕ್ತಿಯ ಕೈಯಲ್ಲಿದೆ ಅಂತ ಅನ್ಸುತ್ತೆ ಶಿಲ ಪ್ರಭುಪಾದ್ರಿಗೆ ಅಲ್ವಾ. ಆ ಮೊದಲ ಭೇಟಿಯಲ್ಲೇನೆ ಅವರು ಅನ್ಕೋತಾರೆ, ನಾನು ಇವರನ್ನ ಗುರುವಾಗಿ ನಾನು ಸ್ವೀಕರಿಸ್ತಾ ಇದ್ದೀನಿ, ಇವರೇ ನನ್ನ ಗುರು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಮತ್ತೆ ಅವ್ರಿಗೆ ಅನ್ಸುತ್ತೆ ಅಲ್ವಾ, ಅಯ್ಯೋ ನನ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನನ್ನ ಜೀವನವನ್ನೇ ಇವ್ರಿಗೋಸ್ಕರ ನಾನು ಮುಡಿಪಾಗಿ ಇಟ್ಬಿಡ್ಬೋದಾಗಿತ್ತಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಅನ್ಕೋತಾರೆ ಅಲ್ವಾ. ಸೊ ಇಲ್ಲಿ ಅದರ ಕುರಿತಾಗಿ ನಮ್ಗೆ ಇಲ್ಲಿ ಸತ್ಯವ್ರತ ಮಹಾರಾಜ ಅವರು ಹೇಳ್ತಾ ಇದ್ದಾರೆ, ಇವಾಗ ನಮ್ಗೆ ಯಾವ್ದು ಸರಿ ಯಾವ್ ತಪ್ಪಂತಾನೆ ಗೊತ್ತಿಲ್ಲ, ನಾವೇ ಕುರುಡ್ರಾಗಿದ್ದೀವಿ, ಅಜ್ಞಾನದಲ್ಲಿದ್ದೀವಿ. ನಾವ್ ಎಂತವ್ರನ್ನ ಈಗ ಫಾಲೋ ಮಾಡ್ತಾ ಇದೀವಿ ಅಂತಂದ್ರೆ ಅವ್ರು ಇನ್ನೊಬ್ಬ ಕುರುಡ ಅಲ್ವಾ, ಅವನಿಗೂ ಅಜ್ಞಾನ, ಅವ್ನಿಗೆ ಏನಂತಾನೆ ಗೊತ್ತಿಲ್ಲ ಅಲ್ವಾ. ನೋಡಿ ನಮ್ಗೂ ಅಷ್ಟೇ, ಇಷ್ಟು ದಿನ ನಮ್ಗೆ ಭಗವದ್ಗೀತೆಗೆ ಬರ್ಲಿಕ್ಕಿನ ಮುಂಚೆ ತುಂಬಾ ನಮ್ಮ ಜೀವನ ಶ್ರೇಷ್ಠವಾದದ್ದು, ನಮ್ಮ ಜೀವನದಲ್ಲಿ ನಮ್ಮ ಗುರಿ ಏನು ಅಂತಂದ್ರೆ ಹೆಚ್ಚು ಹಣವನ್ನ ಸಂಪಾದನೆ ಮಾಡೋದು, ಈ ಒಂದು ಸಮಾಜದಲ್ಲಿ ಒಂದು ಗೌರವವಾದ ಸ್ಥಾನವನ್ನ ನಾವು ಪಡೆಯೋದು ಅಲ್ವಾ, ಹೆಚ್ಚು ಆಸ್ತಿ ಪಾಸ್ತಿ ಮಾಡೋದು, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿರೋದು, ನಮ್ಮ ಮನೆ ಮುಂದೆ ಒಂದು 10 ಕಾರ್ ಇರುವಂತದ್ದು ಅಲ್ವಾ, ಫಾರಿನ್ ಟ್ರಿಪ್ ಹೋಗೋದು, ಇದೇ ನಮ್ಮ ಜೀವನದ ಗುರಿ ಆಗಿತ್ತು. ಈ ತರ ನಾವು ಜೀವನವನ್ನ ನಡೆಸಿದ್ರೆ ನಮ್ಮ ಜೀವನ ಸಫಲವಾಗಿದೆ ಅಂತ ನಾವು ಅನ್ಕೊಂತಾ ಇದ್ವಿ ಅಲ್ವಾ. ಆಮೇಲೆನೆ ನಾವು ಇನ್ನು ಸ್ವಲ್ಪ ಗೊತ್ತಾದ್ಮೇಲೆ ನಾವ್ ಏನ್ ಅನ್ಕೊಂಡ್ವಿ, ಇದಕ್ಕಿಂತ ಮುಖ್ಯವಾದದ್ದು ಸ್ವರ್ಗ ಪ್ರಾಪ್ತಿ ಆಗೋದು, ಸ್ವರ್ಗದಲ್ಲಿ ಇನ್ನ ಹೆಚ್ಚು ಸುಖವನ್ನ ಅನುಭವಿಸ್ಬೋದಂತೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅಲ್ವಾ. ಈಗ ನಮ್ಗೆ ಭಗವದ್ಗೀತೆಯಲ್ಲಿ ಬಂದ್ಮೇಲೆ ನಮ್ಗೆ ಏನ್ ಗೊತ್ತಾಗ್ತಾ ಇದೆ, ಆ ಸ್ವರ್ಗ ಅನ್ನೋದನ್ನು ಸಹ ಅದು ಈ ಭೌತಿಕ ಪ್ರಪಂಚದಲ್ಲೇ ಇದೆ, ಅದನ್ನು ಸಹ ಶಾಶ್ವತವಾದ ಆನಂದವನ್ನ ನಮ್ಗೆ ಕೊಡೋದಿಲ್ಲ ಅಂತ ನಮ್ಗೆ ಗೊತ್ತಾಯ್ತು ಅಲ್ವಾ. ಮತ್ತೆ ಇನ್ನ ಅದನ್ನು ಮೀರಿ ನಮ್ಗೆ ಇನ್ನ ಏನ್ ಗೊತ್ತಾಯ್ತು, ಆ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗೋದನ್ನು ಸಹ ಪರಿಪೂರ್ಣವಾದಂತಹ ಆನಂದವನ್ನ ನಮ್ಗೆ ಕೊಡೋದಿಲ್ಲ, ಅದನ್ನು ಸಹ ತಾತ್ಕಾಲಿಕವಾದದ್ದೇ. ನಾವ್ ಹೆಚ್ಚು ದಿನ ನಾವು ಆ ಒಂದು ಬ್ರಹ್ಮ ಜ್ಯೋತಿಯಲ್ಲಿ ನಾವು ಲೀನವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಮತ್ತೆ ಈ ಭೌತಿಕ ಪ್ರಪಂಚಕ್ಕೆ ಬರ್ಬೇಕಾಗತ್ತೆ. ಸೊ ಅದಕ್ಕಿನ್ನ ಶಾಶ್ವತವಾಗಿ ನಮ್ಗೆ ಆನಂದ ಬೇಕು ಅಂತಂದ್ರೆ ನಾವು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತಾಯ್ತು ಅಲ್ವಾ. ಇದೆಲ್ಲ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗಿದೇನೋ ಸರಿಯಾದ ಗುರುಗಳ ಮಾರ್ಗದರ್ಶನ ಸಿಕ್ಕಿದಕ್ಕೆ ನಮ್ಗೆ ಗೊತ್ತಾಯ್ತು. ಇಲ್ಲಾಂದ್ರೆ ನಾವು ಸಹ ಇದೇ ಒಂದು ಅಂಧಕೂಪದಲ್ಲಿ ನಾವ್ ಇರ್ತಾ ಇದ್ವಿ ಅಲ್ವಾ. ನಾವ್ ಇವಾಗ ಪ್ರಯತ್ನವನ್ನಾದ್ರೂ ನಾವು ಮಾಡ್ತಾ ಇದೀವಿ, ನಾವು ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡೆದು ನಾವು ನಮ್ಮ ನಿಜವಾದ ಸ್ಥಾನ ಏನು ಭಗವಂತನ ಆ ಒಂದು ಸೇವಕನ ಸ್ಥಾನವನ್ನ ನಾವು ಪಡಿಲಿಕ್ಕೆ ನಾವು ಇವಾಗ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಅಲ್ವಾ. ನಮ್ಗೆ ಇದನ್ನು ಸಹ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ, ಇದೇ ಜೀವನ, ಇದೇ ಸರಿ, ನಮ್ಗೆ ಯಾರು ಇವಾಗ ಸಿಕ್ಕಿದ್ದಾರೆ ಗುರುಗಳು, ಆ ಮಿಥ್ಯಾ ಗುರುಗಳು, ಅವ್ರು ಹೇಳ್ತಿರೋದೇ ಸರಿ ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಂಡ್ಬಿಡ್ತಾ ಇದ್ವಿ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಸತ್ಯವ್ರತ ಮಹಾರಾಜ ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ತರ ಅಂಧರನ್ನ ನಾವು ಫಾಲೋ ಮಾಡಿದ್ರೆ ಏನಾಗುತ್ತೆ. ಸೊ ಇವಾಗ ಇಲ್ಲಿ ಹೇಳ್ತಾ ಇದಾರೆ, ಎಂತವ್ರನ್ನ ನಮ್ಮ ನಾಯಕರು ಯಾವ ತರ ಇದಾರೆ, ಈಗ ಅವರು ಕುಳರು ಅಲ್ವಾ, ಮೂರ್ಖರಾಗಿದ್ದಾರೆ, ಅಂತವ್ರನ್ನ ನಾವ್ ಇವಾಗ ಫಾಲೋ ಮಾಡ್ತಾ ಇದೀವಿ. ಮೊದ್ಲೆಲ್ಲ ನೋಡಿ
ಕೃಷ್ಣನ ಒಂದು ಇಚ್ಛೆ ಏನಿತ್ತು, ಯುಧಿಷ್ಠಿರ ಮಹಾರಾಜನನ್ನ ಅವರು ಸಿಂಹಾಸನ ರೂಢನನ್ನಾಗಿ ಮಾಡ್ಬೇಕು ಅಂತ ಆಸೆ ಇತ್ತು. ಯಾಕೆ? ಯುಧಿಷ್ಠಿರ ಮಹಾರಾಜ ತನ್ನೆಲ್ಲ ಪ್ರಜೆಗಳನ್ನ ತನ್ನ ಮಕ್ಕಳಾಗಿ ಅವನು ನೋಡ್ತಾನೆ. ಅದ್ರ ಜೊತೆ ಇನ್ನ ಏನ್ ಮಾಡ್ತಾನೆ, ಅವ್ರನ್ನೆಲ್ಲರನ್ನು ಸಹ ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗುವಂತಹ ಮಾರ್ಗದರ್ಶನವನ್ನ ಅವ್ರು ಕೊಡ್ತಾರೆ ಅಲ್ವಾ. ಅದು ತುಂಬಾ ಮುಖ್ಯವಾದದ್ದು. ಅದಕ್ಕೋಸ್ಕರನೇ ಅಂತವ್ರನ್ನೇ ಮಹಾರಾಜನಾಗಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ಕೃಷ್ಣನ ಇಚ್ಛೆ ಇತ್ತು. ಅಂತವ್ರೇ ಒಡೆಯರಾಗ್ತಾ ಇದ್ರು, ನಾಯಕರಾಗ್ತಾ ಇದ್ರು. ಆದ್ರೆ ಈಗ ನಮ್ಮ ನಾಯಕರು ಯಾವ ತರ ಇದ್ದಾರೆ, ಅವ್ರಿಗೆ ಯಾವ್ದು ಏನು ಒಳ್ಳೇದು ಯಾವ್ದು ಕೆಟ್ಟದನ್ನದೇ ಗೊತ್ತಿಲ್ಲ ಅಲ್ವಾ. ಸೊ ಈ ಭೌತಿಕ ಪ್ರಪಂಚದಲ್ಲಿ ಭೋಗವನ್ನ ಅನುಭವಿಸೋದೇ ಅದೇ ಪರಮ ಶ್ರೇಷ್ಠ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವ್ ಇವಾಗ ಏನ್ ಮಾಡ್ತಿದೀವಿ, ಅವರ ಒಂದು ಆಳ್ವಿಕೆಯಲ್ಲಿ ಇದೀವಿ. ಅವ್ರು ನಮಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಕುರುಡರು, ಮೂರ್ಖರು ಅಲ್ವಾ, ಅವರು ಖಳನಾಯಕರು ಅಲ್ವಾ. ಅದಕ್ಕೇನೆ ಇಲ್ಲಿ ಸತ್ಯವ್ರತ ಮಹಾರಾಜ ಹೇಳ್ತಿದ್ದಾರೆ, ನನ್ನ ಆಸೆ ಆತರ ಇಲ್ಲ. ನಾನು ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಾನು ಭೋಗವನ್ನ ಪಡ್ಬೇಕು ಅಂತ ಒಂದು ಆಸೆ ಇಲ್ಲ. ಸೊ ನನಗೆ ಆತ್ಮ ಸಾಕ್ಷಾತ್ಕಾರದ ಆಸೆ ಇದೆ. ಅದಕ್ಕೋಸ್ಕರ ನಾನು ದೇವೋತ್ತಮ ಪರಮ ಪುರುಷನಾದ ನಿನ್ನನ್ನ ನಾನು ಗುರುವಾಗಿ ಸ್ವೀಕರಿಸಿ ನಿನಗೆ ನಾನು ಶರಣಾಗ್ತಾ ಇದ್ದೀನಿ, ನಿನ್ನ ಮಾರ್ಗದರ್ಶನವನ್ನ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿರುವಂತಹ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಭಗವಂತನಿಗೆ ಗೊತ್ತು ಅಲ್ವಾ, ನಮ್ಮ ಸರ್ವಸ್ವವೂ ಅವ್ರಿಗೆ ಗೊತ್ತು. ಅವರು ಸರ್ವಜ್ಞ. ಅವನು ಎಲ್ಲರ, ಬರೇ ನನ್ನ ಒಬ್ಳೆ ಅದಲ್ಲ, ನಿಮ್ಮೊಬ್ರದ್ದೇ ಅಲ್ಲ, ಎಲ್ಲಾ ಜೀವರಾಶಿಗಳ ಸರ್ವವನ್ನು ಬಲ್ಲವರು. ಅವರು ಸರ್ವಜ್ಞ ಅಲ್ವಾ. ಅದಕ್ಕೋಸ್ಕರ ನಾನು ನಿನ್ನ ಆಶ್ರಯವನ್ನ ನಾನು ಪಡಿತಾ ಇದ್ದೀನಿ, ನಿನ್ನನ್ನ ನಾನು ಗುರುವಾಗಿ ಸ್ವೀಕರಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದ ಏನಂತ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಹರೇ ಕೃಷ್ಣ. ಯಾರಾದ್ರೂ ಓದಿ, ಯಾರು ಓದಿಲ್ವೋ ಅವ್ರು ಓದಿ, ಯಾರು ಓದಿಲ್ಲ ಅಂತಂದ್ರೆ ಓದಿರೋರೇ ರಿಪೀಟ್ ಮಾಡಿ. ಓದಿ ಮಾತಾಡಿ. ಬದ್ಧಾತ್ಮನಾದವನು ಅಜ್ಞಾನದಿಂದ ಆವೃತನಾಗಿ ಜೀವನದ ಗುರಿಯನ್ನು ಅರಿಯಲಾರದೆ ಶಬ್ದಜಾಲದಲ್ಲಿ ಸೆರೆ ಹಿಡಿಯಬಲ್ಲ ಮತ್ತು ಮೂಢರಿಗೆ ಅದ್ಭುತವೆನಿಸುವಂತೆ ಮಾಯಾಜಾಲವನ್ನು ಪ್ರದರ್ಶಿಸಬಲ್ಲವನೊಬ್ಬನನ್ನು ತನ್ನ ಗುರು ಎಂದು ಒಪ್ಪಿಕೊಳ್ಳುತ್ತಾನೆ. ಕೆಲವು ಸಲ ಒಬ್ಬ ಮೂರ್ಖನು ಯಾರೋ ಒಬ್ಬನನ್ನು ತನ್ನ ಗುರುವೆಂದು ಒಪ್ಪಿಕೊಳ್ಳುತ್ತಾನೆ, ಏಕೆಂದರೆ ಅವನು ತನ್ನ ಹಠಯೋಗದಿಂದ ಅಲ್ಪ ಪ್ರಮಾಣದ ಚಿನ್ನವನ್ನು ತಯಾರಿಸಬಲ್ಲನು. ಅಂತಹ ಶಿಷ್ಯನು ಮಂದಬುದ್ಧಿಯವನಾದ್ದರಿಂದ ಚಿನ್ನವನ್ನು ತಯಾರಿಸುವುದು ಒಬ್ಬ ಗುರುವಿನ ಲಕ್ಷಣವೇ ಎಂಬುದನ್ನು ತೀರ್ಮಾನಿಸುವ ಶಕ್ತಿಯುಳ್ಳವನಾಗಿರುವುದಿಲ್ಲ. ಅಪರಿಮಿತ ಚಿನ್ನದ ಗಣಿಗಳ ಅಸ್ತಿತ್ವಕ್ಕೆ ಕಾರಣನಾಗಿರುವ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಏಕೆ ಸ್ವೀಕರಿಸಬಾರದು? ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ದೇವೋತ್ತಮ ಪರಮಪುರುಷನ ಶಕ್ತಿಯಿಂದ ಎಲ್ಲಾ ಚಿನ್ನದ ಗಣಿಗಳು ಸೃಷ್ಟಿಯಾಗಿವೆ. ಹಾಗಿರುವಾಗ ಕಿಂಚಿತ್ ಚಿನ್ನವನ್ನು ಉತ್ಪಾದಿಸುವ ಒಬ್ಬ ಮಾಂತ್ರಿಕನನ್ನು ಏಕೆ ಗುರುವಾಗಿ ಸ್ವೀಕರಿಸಬೇಕು? ಅಂತಹವನ್ನು ಗುರು ಎಂದು ಒಪ್ಪಿಕೊಳ್ಳುವವರು ಕುರುಡರು, ಜೀವನದ ಗುರಿಯನ್ನು ಅರಿಯದವರು ಆಗಿರುತ್ತಾರೆ. ಮಹಾರಾಜ ಸತ್ಯವ್ರತನಾದರೂ ಬದುಕಿನ ಗುರಿಯನ್ನು ಅರಿತವನಾಗಿದ್ದನು. ಅವನು ದೇವೋತ್ತಮ ಪರಮಪುರುಷನನ್ನು ತಿಳಿದವನಾಗಿದ್ದನು ಮತ್ತು ಆದ್ದರಿಂದಲೇ ಅವನು ಭಗವಂತನನ್ನು ತನ್ನ ಗುರುವಾಗಿ ಸ್ವೀಕರಿಸಿದನು. ಪರಮಪ್ರಭು ಅಥವಾ ಅವನ ಪ್ರತಿನಿಧಿ ಮಾತ್ರ ಗುರುವಾಗಬಲ್ಲನು. ಭಗವಂತನು ಹೇಳುತ್ತಾನೆ, ಮಾಂ ಏವ ಯೇ ಪ್ರಪದ್ಯಂತೆ ಮಯಾಂ ಏತಂ ತರಂತಿತೆ. ನನಗೆ ಶರಣಾದ ಕೂಡಲೇ ಒಬ್ಬನು ಮಾಯೆಯ ಹಿಡಿತದಿಂದ ಪಾರಾಗಬಲ್ಲನು. ಆದ್ದರಿಂದ ಈ ಭೌತಿಕ ಬಂಧನದಿಂದ ಮುಕ್ತನಾಗಬೇಕಾದರೆ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕೆಂದು ತನ್ನ ಶಿಷ್ಯನಿಗೆ ಮಾರ್ಗದರ್ಶನ ಮಾಡುವುದು ಗುರುವಿನ ಕರ್ತವ್ಯವಾಗಿದೆ. ಇದೇ ಗುರುವಿನ ಲಕ್ಷಣ. ಇದೇ ತತ್ವವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಬೋಧಿಸಿದರು. ಯಾರೇ ದೇಕ ತಾರೆ ಕಹ ಕೃಷ್ಣ ಉಪದೇಶ ಎಂದರೆ ಭಗವಾನ್ ಕೃಷ್ಣನ ಉಪದೇಶ ಮಾರ್ಗವನ್ನು ತುಳಿಯಲಾರದ ಗುರುವನ್ನು ಗುರುವೆಂದು ಸ್ವೀಕರಿಸಬಾರದು ಎಂದು ಕಿವಿ ಮಾತು ಹೇಳಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಡಿ. ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ, ಏನ್ ಗೊತ್ತಾಯ್ತು ಅಂತ ಹೇಳ್ತೀರಾ? ಅದೇ ಮಾತಾಜಿ, ಗುರುವನ್ನ ನಾವು ಪರಮಪ್ರಭುವನ್ನೇ ನಾವು ಗುರುವನ್ನ ಮಾಡ್ಕೋಬೇಕು. ಮತ್ತೆ ಯಾರನ್ನಾದ್ರೂ ಇದು ಮಾಡ್ಕೋಬಾರ್ದು. ಅವ್ರೆ ಒಂದ್ ಸ್ವಲ್ಪ ಚಿನ್ನ ತಯಾರಿಸ್ತಾರೆ, ಆದ್ರೆ ಪರಮಪ್ರಭುನೇ ಎಲ್ಲ ಚಿನ್ನದ ಗಣಿನೇ ಇಟ್ಟಿದಾರಲ್ಲ, ಅದನ್ನ ನಾವು ಇದು ಮಾಡ್ಬೇಕು. ಹರಿ ಬೋಲ್ ಮಾತಾಡ್ತೀವಿ. ಧನ್ಯವಾದ ಅಲ್ವಾ. ಅದೇ ಮುಖ್ಯವಾದದ್ದು. ಇವಾಗ ನಾವೇನ್ ಮಾಡ್ತೀವಿ, ಯಾರನ್ನ ನೋಡಿ ನಾವು ಆಕರ್ಷಿತರಾಗ್ತೀವಿ ಅಂತಂದ್ರೆ ಯಾರೋ ಅವ್ರ ಮಾಯಾಜಾಲ, ಮಾಯಾವಿದ್ಯೆಯಿಂದ ಅಲ್ವಾ. ಸೊ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಏನು ಸಿದ್ಧ ಪುರುಷರು, ಅವ್ರ ಹತ್ರ ಅಷ್ಟ ಸಿದ್ಧಿಗಳಿದೆ ಅಲ್ವಾ. ಅಷ್ಟ ಸಿದ್ಧಿಗಳು ಯಾವ್ದು ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಹೆಸರುಗಳು ಗೊತ್ತಾ? ಹೆಸರುಗಳು ಗೊತ್ತಾ? ಅಣಿಮ, ಗರಿಮ, ಅಣಿಮ, ಲಘಿಮ, ಇಶಿತಾ, ಮಹಿಮ, ಇಶಿತ, ವಶಿತ, ಪ್ರಕಾಮ್ಯ, ಮತ್ತೆ ಆಯ್ತಾ 8?
ಇಷಿತ ವಶಿತ ಪ್ರಕಾಮ್ಯ. ವಶಿತ ಪ್ರಕಾಮ್ಯ ಅನಿಮ ಹಾ. ಲಘಿಮ 5 ಆಗಿರೋದು. ಇನ್ನೊಂದು ಅಲ್ಲ, ಅಣಿಮ, ಲಗಿಮ, ಗರಿಮ, ಮಹಿಮ, ಪ್ರಕಾಮ್ಯ, ಆಮೇಲೆ ಇಷಿತ ವಶಿತ, ವಶಿತ ಇನ್ನೊಂದು ಪ್ರಕಾಮ್ಯ ಇನ್ನೊಂದು ಇರ್ಬೇಕು. ಪ್ರಕಾಮ್ಯ ಆಯ್ತು, ಇನ್ನೊಂದಿದೆ. ಸೊ ಇದು ಅಷ್ಟಸಿದ್ಧಿಗಳು ಅಲ್ವಾ. ಸೊ ಅಷ್ಟಸಿದ್ಧಿಗಳಲ್ಲಿ ಇಲ್ಲಿ ಏನ್ ಮಾಡ್ತಾ ಇದಾರೆ, ಒಬ್ರು ಅಂದ್ರೆ ಅಷ್ಟಸಿದ್ಧಿಯನ್ನ ಪಡ್ಕೊಂಡಿರುವಂತಹ ಗುರು ಏನ್ ಮಾಡ್ತಾರೆ, ಚಿನ್ನವನ್ನ ಅವರು ಗಾಳಿಯಲ್ಲೇನೆ ಅವರು ಪಡಿತಾರೆ. ಇದನ್ನ ನೋಡಿದಾಗ ನಾವೇನಾಗುತ್ತೆ, ಅಬ್ಬಾ ಎಂತಹ ಒಂದು ಪವಾಡ ತೋರಿಸ್ತಾ ಇದ್ದಾರೆ, ಪವಾಡ ಪುರುಷ ಅಂತ ಹೇಳ್ಬಿಟ್ಟು ನಾವು ಅವರನ್ನ ಗುರುವಾಗಿ ನಾವು ಸ್ವೀಕರಿಸ್ತೀವಿ ಅಲ್ವಾ. ಅಂದ್ರೆ ಗುರು ಅಂತವ್ರು, ಗುರು ಅನ್ನಿಸ್ಕೊಂಡವ್ರು ಈ ತರ ಒಂದು ಚಿನ್ನವನ್ನ ಅಂದ್ರೆ ಪಡೆಯೋ ತರ ಮಾಡುವಂತವ್ರು ಗುರು ಅಂತ, ಅವ್ರು ನಿಜವಾದ ಗುರುನ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಂತವ್ರನ್ನ ನಾವು ಗುರು ಅಂತ ಸ್ವೀಕರಿಸ್ಬೇಕಾ, ಆ ಗುರುವಿನ ಸ್ಥಾನ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಗುರು ಅಂತಂದ್ರೆ ಏನನ್ನ ಮಾಡ್ಬೇಕು ಅವ್ರು ನಮ್ಗೆ, ಸರಿಯಾದ ಮಾರ್ಗ ತೋರಿಸ್ಬೇಕು. ಸರಿಯಾದ ಮಾರ್ಗ ತೋರಿಸ್ಬೇಕು. ಸರಿಯಾದ ಮಾರ್ಗ ಅಂದ್ರೆ ಏನು, ಜೀವನದ ಗುರಿ, ಅದು ಜೀವನದ ಗುರಿ ಮನುಷ್ಯ ಜನ್ಮದ ಗುರಿ ಏನು, ಭಗವಂತನ ಪಡ್ಕೊಳದ, ಚಿನ್ನದ ಪರ್ವತವನ್ನ ಪಡ್ಕೊಳದ, ಚಿನ್ನದ ಗಣಿಯನ್ನ ಪಡ್ಕೊಳದ, ಸೇವೆ ಮಾಡಿ ಭಗವಂತನ ಧಾಮವನ್ನು ತಲುಪುವುದು, ಭಗವಂತನ ಲೋಕಕ್ಕೆ ಹೋಗುವುದು, ಮತ್ತೆ ಅಲ್ಲಿ ದಾಸರ ದಾಸ ಆಗಿರುವುದು. ಅಲ್ಲಿ ಹೋಗಿ ರೆಸ್ಟ್ ತಗೊಳೋದಲ್ಲ ಅಲ್ವಾ. ನಾವ್ ಯಾವಾಗ್ಲೂ ಯಾವಾಗ ಸಮಯ ಸಿಕ್ಕಿದ್ರು ಒಂದ್ ಸ್ವಲ್ಪ ಹೊತ್ತು ಆರಾಮಾಗಿರೋಣ ಅನ್ಸುತ್ತೆ. ಆತರ ಇಲ್ವೇ ಇಲ್ಲ ಅಲ್ವಾ. ನಮ್ಮ ಆತ್ಮ ಯಾವಾಗ್ಲೂ ಚಟುವಟಿಕೆಯಿಂದ ಇರುತ್ತೆ. ಸೊ ಇಲ್ಲೂ ಸಹ ನಾವು ಭಕ್ತಿಯನ್ನ ಮಾಡ್ಬೇಕು. ಭಗವಂತನ ಲೋಕಕ್ಕೆ ಹೋದ್ಮೇಲೂ ಸಹ ನಾವು ಭಕ್ತಿಯನ್ನ ಮಾಡ್ಬೇಕು. ಪ್ರತಿ ಕ್ಷಣವೂ ನಾವು ಭಕ್ತಿಯನ್ನ ಮಾಡ್ಬೇಕು. ರೆಸ್ಟ್ ಅನ್ನೋದು ನಮ್ಗೆ ಇಲ್ವೇ ಇಲ್ಲ. ಆ ಬ್ರಹ್ಮ ಜ್ಯೋತಿಗೆ ಹೋದ್ರೆ ಅಷ್ಟೇನೆ ನಿಮ್ಗೆ ಅಲ್ಲಿ ಏನು ಕೆಲ್ಸ ಇರಲ್ಲ. ಶಾಂತವಾಗಿ ಯಾವ್ದೇ ಒಂದು ನಿಮ್ಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ, ಶಾಂತವಾಗಿ ನೀವ್ ಇರ್ಬೋದು. ಆದ್ರೆ ನಮ್ಮ ಆತ್ಮದ ಒಂದು ಲಕ್ಷಣ ಅದಲ್ಲ. ಅದು ಸೇವೆಯನ್ನ ಮಾಡ್ಲೇಬೇಕು. ಸೇವೆಯನ್ನ ಮಾಡ್ದಲೆ ಅದು ಹೆಚ್ಚು ದಿನ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಚಡಪಡಿಸಿ ಹೋಗುತ್ತೆ. ಸ್ವಲ್ಪ ದಿವಸ ಇರ್ಬೋದು, ನಮ್ಗೆ ಇಲ್ಲೇನೆ ಆಗ್ಲಿ ಅಲ್ವಾ. ಭೌತಿಕ ಪ್ರಪಂಚದಲ್ಲಿ ಅಯ್ಯಪ್ಪ ಸಾಕಾಗೋಯ್ತು ನನಗೆ ಈ ಕೆಲಸ, ಅಡಿಗೆ ಮನೆ ಕೆಲಸ ಅಥವಾ ಮಕ್ಕಳು ನೋಡ್ಕೊಳೋದು ಅಂತ ಹೇಳಿ ನಾನು ಸ್ವಲ್ಪ ಆರಾಮಾಗಿರ್ಬೇಕಂತ ಹೇಳಿ ನಾವು ಒಂದ್ 2 ದಿವಸ ಆರಾಮಾಗಿದ್ಮೇಲೆ ನಮ್ಗೆ 3 ದಿವಸ ಏನ್ ಅನ್ಸುತ್ತೆ, 2 ದಿವಸ ಚೆನ್ನಾಗಿರುತ್ತೆ, 3 ದಿವಸ ಏನ್ ಅನ್ಸ್ತಾ ಇರುತ್ತೆ, ಅವಾಗ್ಲೇ ಬೋರ್ ಆಗ್ತದೆ. ಅಲ್ವಾ. ಸೊ ಮತ್ತೆ ನಮ್ಗೆ ಏನಾದ್ರೂ ಒಂದ್ ಕೆಲಸ ಮಾಡ್ಬೇಕು, ಯಾರಿಗಾದ್ರೂ ಒಂದ್ ಕೆಲಸ ಮಾಡ್ಬೇಕು, ಸೇವೆ ಮಾಡ್ಬೇಕು ಅಂತ ಅನಿಸ್ತಿರುತ್ತೆ. ಯಾರು ಸಿಕ್ಲಿಲ್ಲ ಅಂದ್ರೆ ಕೊನೆಗೆ ನಾವ್ ಏನ್ ಮಾಡ್ತೀವಿ ಅಂತ ಪ್ರಭುಪಾದರು ಹೇಳಿದ್ರು, ನಮ್ಗೆ ಯಾರು ಸೇವೆ ಮಾಡ್ಲಿಕ್ಕೆ ಸಿಕ್ಕಿಲ್ಲ ಅಂದ್ರೆ ನಾವ್ ಏನನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳಿದ್ರು, ನಾಯಿನ್ ಸಾಕೋತೀವಿ. ನಾಯಿನಾದ್ರೂ ಕರ್ಕೊಂಡ್ಬಂದು ನಾಯಿ ಸೇವೆ ಮಾಡ್ತೀವಿ. ಅದು ನಮ್ಮ ಒಂದು ಗುಣಲಕ್ಷಣ ಅದು ಅಲ್ವಾ. ಹೇಗೆ ಆನಂದಮಯೋ ಅಭ್ಯಾಸ, ಆನಂದವಾಗಿರೋದು ನಮ್ಮ ಗುಣಲಕ್ಷಣವೋ ಅದೇ ತರನೇ ನಾವು ಸೇವೆಯನ್ನ ಮಾಡೋದು ನಮ್ಮ ಗುಣಲಕ್ಷಣ. ಯಾಕಂದ್ರೆ ನಮ್ಮ ಸ್ಥಾನವೇ ಅದು. ನಾವು ಸೇವಕರು ಅಲ್ಲ, ನಾವು ಸೇವೆಯನ್ನ ಮಾಡ್ಲೇಬೇಕು. ನಾವು ಹಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಗುರು ಅನ್ನೋರು ನಮ್ಗೆ, ನಿಜವಾದ ಗುರು ನಮ್ಗೆ ಏನನ್ನ ತೋರಿಸ್ಬೇಕು, ನಿಮ್ಮ ಶಾಶ್ವತ ಸ್ಥಾನ ಏನು ಅಂತ ನಮ್ಗೆ ಅರ್ಥ ಮಾಡಿಸ್ಬೇಕು. ನಿಮ್ಗೂ ಭಗವಂತನಿಗೆ ಇರುವಂತಹ ಸಂಬಂಧ ಏನು ಅಂತ ಅರ್ಥ ಮಾಡಿಸ್ಬೇಕು. ಮತ್ತೆ ಅದನ್ನ ನಾವು ಪುನರ್ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ, ಆ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಕೊಳ್ಲಿಕ್ಕೆ ನಮ್ಗೆ ಯಾವ ಮಾರ್ಗ ಇದೆ, ಸುಲಭವಾದ ಮಾರ್ಗ ಯಾವುದು ಅಂತ ನಮ್ಗೆ ತೋರಿಸ್ಬೇಕು ಅಲ್ವಾ. ಸೊ ಇದನ್ನೆಲ್ಲ ತೋರ್ಸೋರು ನಮ್ಮ ಗುರು. ಅಂತಹ ಗುರುವನ್ನ ನಾವು ಸ್ವೀಕರಿಸ್ಬೇಕೆ ಹೊರ್ತು ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ನಮ್ಮನ್ನ ಇನ್ನ ಹೆಚ್ಚು ಹೆಚ್ಚು ಬಂಧನಕ್ಕೆ ಸಿಕ್ಕಾಕೊಳ್ಳುವಂತಹ ಒಂದು ಮಾರ್ಗದರ್ಶನ ಕೊಡುವಂತಹ ಗುರುವನ್ನ ನಾವು ಗುರು ಅಂತ ನಾವು ಸ್ವೀಕರಿಸಬಾರ್ದು ಅಲ್ವಾ. ಸೊ ದೇವೋತ್ತಮ ಪರಮಪುರುಷ ಅವರು ಭಗವದ್ಗೀತೆಯಲ್ಲಿ ಏನಂತ ಹೇಳಿದ್ದಾರೆ, ಅಹಂ ಸರ್ವಸ್ಯ ಪ್ರಭವೋ ಅಂತ ಹೇಳಿದ್ದಾರೆ. ನಾನು ಎಲ್ಲದರ ಪ್ರಭು ನಾನು ಅಂತ ಹೇಳಿದ್ದಾರೆ ಅಲ್ವಾ. ಅವ್ರಿಗೆ ಈ ಚಿನ್ನದ ಗಣಿನೇ ಅಲ್ಲ, ಈ ಒಂದು ಭೌತಿಕ ಪ್ರಪಂಚವೇ ಅಲ್ಲ. ಈ ಭೌತಿಕ ಪ್ರಪಂಚವನ್ನ ಚೈತನ್ಯ ಚರಿತಾಮೃತದಲ್ಲಿ ಏನಕ್ಕೆ ಹೋಲಿಸಿದ್ದಾರೆ, ಒಂದು ಭೌತಿಕ ಪ್ರಪಂಚವನ್ನ ಏನಕ್ಕೆ ಹೋಲಿಸಿದ್ದಾರೆ, ಅಥವಾ ಒಂದು ಬ್ರಹ್ಮಾಂಡವನ್ನ ಏನಕ್ಕೆ ಹೋಲಿಸಿದ್ದಾರೆ, ಒಂದು ರಾಯಿ, ಒಂದು ಗೋಣಿಚೀಲಲ್ಲಿ ಫುಲ್ ಒಂದು ಸಾಸಿವೆ ಕಾಳಿಗೆ ಹೋಲಿಸಿದ್ದಾರೆ. ಒಂದೇ ಒಂದು ಸಾಸಿವೆ ಕಾಳು ಅಲ್ವಾ. ನಾವಿರುವಂತಹ ಈ ಬ್ರಹ್ಮಾಂಡ ಒಂದೇ ಒಂದು ಸಾಸಿವೆ ಕಾಳು. ಅಂತಹ ಬ್ರಹ್ಮಾಂಡಗಳು, ಎಷ್ಟು ಬ್ರಹ್ಮಾಂಡಗಳು ಆ ಒಂದು ಮಹಾವಿಷ್ಣುವಿನ ಆ ಒಂದು ಚರ್ಮದ ರಂಧ್ರದಿಂದ ಹೊರಗಡೆ ಬರ್ತಾ ಇದೆ. ಒಂದು ಫುಲ್ ಗೋಣಿಚೀಲ ಬ್ರಹ್ಮಾಂಡಗಳು ಬರ್ತಾ ಇದೆ ಅಲ್ವಾ. ಒಂದಲ್ಲ ಎರಡಲ್ಲ, ಕೋಟ್ಯಾಂತರ ಬ್ರಹ್ಮಾಂಡಗಳ ನಾಯಕ, ಅಧಿನಾಯಕ ಭಗವಂತ ಅಲ್ವಾ. ಇದು ಎಷ್ಟಿದೆ ಭಗವಂತನ ಆ ಒಂದು ಸೃಷ್ಟಿಯಲ್ಲಿ, ಪರಿಪೂರ್ಣ ಸೃಷ್ಟಿಯಲ್ಲಿ ಇದು ಬರೇ ಒಂದು ಅಂಶ ಮಾತ್ರ. ಇನ್ನ 3 ಅಂಶ ಇರೋದು ಯಾವುದು, ಆಧ್ಯಾತ್ಮಿಕ ಪ್ರಪಂಚ ಅಲ್ವಾ. ಭಗವಂತ ಆಧ್ಯಾತ್ಮಿಕ ಪ್ರಪಂಚ ಮತ್ತೆ ಈ ಭೌತಿಕ ಪ್ರಪಂಚ ಎರಡರ ಒಡೆಯ ಅವರು ಅಲ್ವಾ. ಅಂತಹ ಒಡೆಯ ಅಂತ ನಾನು ಹೇಳ್ತಿದ್ದಾರೆ. ಅಹಂ ಸರ್ವಸ್ಯ ಪ್ರಭವೋ ಅಂತ ಹೇಳ್ತಾ ಇದ್ದಾರೆ. ಅಂತಹ ಒಂದು ಪ್ರಭುವನ್ನ ಬಿಟ್ಟು ಅಂತವ್ರನ್ನ ಗುರುವಾಗಿ ಸ್ವೀಕರಿಸ್ತಲೇ ಆ ಯಾವ್ದೋ ಒಂದು ಚಿಕ್ಕ ಒಂದು ಚೂರು ಚಿನ್ನವನ್ನ ಅವ್ರು ಗಾಳಿಯಲ್ಲಿ ಸೃಷ್ಟಿ ಮಾಡಿ ಕೊಡುವಂತಹವ್ರನ್ನ ನಾವು ಗುರು ಅಂತ ಸ್ವೀಕರಿಸಿದ್ರೆ ಅಲ್ವಾ, ಅಂತವ್ರನ್ನ ಏನಂತ ಕರಿಬೇಕು, ಮೂರ್ಖ ಅಂತಾನೆ ಕರಿಬೇಕು ಅಲ್ವಾ. ನಾವು ಸಹ ಅಂತದೇ ಒಂದು ಕೆಲಸವನ್ನ ನಾವು ಮಾಡಿದೀವಿ. ಆದ್ರೆ ಯಾವ ಜನ್ಮದ ಒಂದು ಪುಣ್ಯವೋ ಗೊತ್ತಿಲ್ಲ ಅಲ್ವಾ. ನಮ್ಗೆ ಈಗ ಸರಿಯಾದ ಒಂದು ಸದ್ಗುರುವಿನ ಮಾರ್ಗದರ್ಶನ ನಮ್ಗೆ ಸಿಕ್ಕಿದೆ. ನಾವ್ ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೋತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿರೋದು ಅಲ್ವಾ. ನಾವ್ ಇದನ್ನು ಸಹ ನಾವು
ಏನು ಕ್ಯಾಶುಯಲ್ ಆಗಿ ತಗೊಂಡ್ರೆ ನಾವು ಮತ್ತೆ ಇನ್ನೊಂದು ಜನ್ಮವನ್ನ ನಾವು ಪಡಿಬೇಕಾಗತ್ತೆ ಅಲ್ವಾ. ಸೊ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿರೋ ತರನೇ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ಇಲ್ಲ ಪ್ರಭುಪಾದರನ್ನ ಕೇಳಿದಾಗ ಅವ್ರು ಏನ್ ಹೇಳಿದ್ರು? ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತಂದ್ರೆ ಅವ್ರ ಶಿಷ್ಯ ಕೇಳಿದಾಗ ಏನಂತ ಹೇಳಿದ್ರು? ಎಷ್ಟು ಸಮಯ ಬೇಕಾಗತ್ತೆ? 1 minute 1 second ಒಂದು ಕ್ಷಣ ಸಾಕು ಅಲ್ವಾ. ಅದಕ್ಕೆ ಕಟ್ವಾಂಗ ಮಹಾರಾಜನ ಉದಾಹರಣೆನ ಕೊಡ್ತಾರೆ ಅಲ್ವಾ. ನಾವ್ ಇದೇ ಜನ್ಮದಲ್ಲಿ, ಈ ಮನುಷ್ಯ ಜನ್ಮದಲ್ಲೇನೆ ನಾವ್ ಇವಾಗ ಸ್ತ್ರೀ ಆಗಿದೀನಿ, ನಾನು ಭಕ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ನಾನು ಓದು ಬರಹ ಬಂದಿಲ್ಲ ನನಗೆ ಅಂತ ನಾವೇನು ಈ ಭಕ್ತಿ ಮಾರ್ಗಕ್ಕೆ ಯಾವುದೇ ಒಂದು ಅಡೆತಡೆ ಅಡಚಣೆಗಳು ಏನೂ ಇಲ್ಲ ಅಲ್ವಾ. ಇವಾಗ ನಾನು ಜ್ಞಾನ ಮಾರ್ಗವನ್ನ ನಾನು ಫಾಲೋ ಮಾಡ್ಬೇಕಂತಂದ್ರೆ ನನಗೆ ಅಟ್ಲೀಸ್ಟ್ ಸ್ಯಾನ್ಸ್ಕ್ರಿಟ್ ಓದ್ಲಿಕ್ಕೆ ಬರ್ಬೇಕು ಅಲ್ವಾ, ಒಂದ್ ಸ್ವಲ್ಪ ಜ್ಞಾನ ಇರ್ಬೇಕು ನನಗೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಲಿಕ್ಕೆ. ಆದ್ರೆ ಭಕ್ತಿಗೆ ಆ ತರದ್ ಯಾವುದೇ ಒಂದು ಅಡೆ ತಡೆಗಳು ಇಲ್ಲ. ಯಾರ್ ಬೇಕಾದ್ರೂ ಭಕ್ತಿಯನ್ನ ಮಾಡಿ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು ಅಲ್ವಾ. ಸೊ ಅದಕ್ಕೆನೆ ಇಲ್ಲಿ ಸತ್ಯವ್ರತ ಮಹಾರಾಜ ಹೇಳ್ತಾ ಇದ್ದಾರೆ. ಸೊ ನಾವು ಗುರು ಅಂತ ನಾವ್ ಎಂಥವ್ರನ್ನ ಗುರು ಅಂತ ಒಪ್ಕೋಬಾರ್ದು. ಈ ತರ ಮಾಂತ್ರಿಕನನ್ನ ನಾವು ಗುರುವಾಗಿ ನಾವು ಒಪ್ಕೋಬಾರ್ದು. ಯಾಕಂದ್ರೆ ಅವ್ರಿಗೆ ಜೀವನದ ಗುರಿ ಅಂತಂದ್ರೆ ಏನಂತಾನೆ ಗೊತ್ತಿಲ್ಲ. ಆದ್ರೆ ಸತ್ಯವ್ರತ ಮಹಾರಾಜನಿಗೆ ಈ ಬದುಕಿನ ಗುರಿ ಏನಂತ ಅವನಿಗೆ ಗೊತ್ತಿದೆ. ಸೊ ಅದಕ್ಕೋಸ್ಕರ ಮತ್ತೆ ದೇವೋತ್ತಮ ಪರಮಪುರುಷ ಯಾರು, ಅವನ ಸರ್ವೋಚ್ಚ ಸ್ಥಾನ ಏನು ಅಂತ ಗೊತ್ತಿದೆ ನೋಡಿ. ಇವಾಗ ದ್ವಾಪರ ಯುಗದಲ್ಲಿ ಕೃಷ್ಣ ಎಲ್ಲಾರ ಮುಂದೆ ಓಡಾಡ್ಕೊಂಡಿದ್ರು. ಕೌರವರಿಗೆ ಕೃಷ್ಣನ ಆ ಒಂದು ಸ್ಥಾನದ ಅರಿವೇ ಇರ್ಲಿಲ್ಲ. ಅವರು ದೇವೋತ್ತಮ ಪರಮಪುರುಷನಂತಾನೆ ಅವರಿಗೆ ಗೊತ್ತಿರ್ಲಿಲ್ಲ ಅಲ್ವಾ. ಆದ್ರೆ ಇಲ್ಲಿ ಸತ್ಯವ್ರತ ಮಹಾರಾಜನಿಗೆ ಕೃಷ್ಣನ ಸ್ಥಾನ ಏನು, ಆ ದೇವೋತ್ತಮ ಪರಮಪುರುಷ ಯಾರು, ಅವನ ಸ್ಥಾನ ಏನು, ಎಲ್ಲ ಇಡೀ ಒಂದು ಲೋಕದ ಅಧಿಪತಿಯವನು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ ಅಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ಅವ್ರನ್ನ ನಾನು ಪರಮ ಗುರುವಾಗಿ ನಾನು ಒಪ್ಕೋತಾ ಇದ್ದೀನಿ. ಯಾಕೆ ಅಂತಂದ್ರೆ ಅವ್ರು ಮಾತ್ರನೇ ಶರಣಾದ್ರೆ ನಾನು ಈ ಮಾಯೆಯಿಂದ ನಾನು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಲ್ವಾ. ನಮ್ಗೆ ಇದು 7.14 ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಏನಂತ ಹೇಳಿದ್ದಾರೆ? ಯಾರಾದ್ರೂ ಹೇಳ್ತೀರಾ? ಆ ಶ್ಲೋಕವನ್ನ ಜ್ಞಾಪಿಸ್ಕೋತೀರಾ? ಹರೇ ಕೃಷ್ಣ. ಮತ್ತೆ ಜ್ಞಾಪಿಸ್ಕೊಂಡ್ರೆ ಅದು ಜ್ಞಾಪಕದಲ್ಲಿ ಇರೋದು. ಅಯ್ಯೋ ನನಗೆ ಬರುತ್ತೆ, ನಾನು ಅವಾಗ ಬಾಯ್ಹಾಟ್ ಮಾಡಿ ಒಪ್ಸಿದೀನಿ ಅಂತಂದ್ರೆ ಇಲ್ಲ, ಪದೇ ಪದೇ ಹೇಳ್ಕೊತಾ ಇರ್ಬೇಕು ನಾವು. ಯಾವ್ದದು? 7.14. ಹರೇ ಕೃಷ್ಣ. ಪ್ರಶಾಂತಾತ್ಮ ಬೇಕಾ? ಇಲ್ಲ 14 ಪಾಯಿಂಟ್ ಮಾತಾಜಿ, ಅಷ್ಟು 7.14 ದೈವಿ ಹೇಷ ಗುಣಮಯಿ. ಅಯ್ಯೋ ನನ್ ತಲೆಯಲ್ಲಿ ಮಮ ಮಾಯಾ ದುರತ್ಯಯ ಮಾಯಾ ಹೇತ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಲ್ವಾ. ಎಲ್ಲರೂ ಬಂಧನಕ್ಕೆ ಒಳಗಾಗಿದ್ದಾರೆ ಅಲ್ವಾ. ಈ ಭೌತಿಕ ಪ್ರಪಂಚದಲ್ಲಿ ಬ್ರಹ್ಮನಿಂದ ಹಿಡಿದು ಅಲ್ವಾ ಆ ಒಂದು ಇರುವೆ ತನಕ ಎಲ್ಲಾ ಜೀವರಾಶಿಗಳನ್ನು ಸಹ ಬಂಧನಕ್ಕೆ ಒಳಗಾಗಿದ್ದಾರೆ. ಸೊ ಯಾರನ್ನ ನಾವು ಶರಣಾದ್ರೂ ಸಹ ಅವ್ರು ನಮ್ಮನ್ನ ಬಂಧನದಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇವಾಗ ನೋಡಿ, ನನ್ನನ್ನು ಕಟ್ಟಾಕಿದ್ದಾರೆ, ನನ್ನ ಜೊತೆ ಇರೋರ್ನ ಇನ್ನೊಬ್ರನ್ನ ಕಟ್ಟಾಕಿದ್ದಾರೆ ಅಂದ್ರೆ ನಾವು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೊಳ್ಲಿಕ್ಕೆ ಆಗತ್ತಾ? ನಾವು ಆ ಒಂದು ಕಟ್ಟಿನಿಂದ ಬಿಡಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಯಾರಾದ್ರೂ ಒಬ್ರು ಬರ್ಬೇಕು, ಮೂರನೇವ್ರು ಬರ್ಬೇಕು ಅಲ್ವಾ. ಯಾರು ಕಟ್ಟನ್ನ ಹಾಕೊಂಡಿಲ್ವೋ ಅಥವಾ ಬಂಧನಕ್ಕೆ ಒಳಗಾಗಿಲ್ವೋ ಅವ್ರು ಬಂದು ನಮ್ಮಿಬ್ರನ್ನ ಬಿಡಿಸ್ಬೇಕು. ಆದ್ರೆ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ಇರೋರೆಲ್ಲರೂ ಸಹ ಬಂಧನಕ್ಕೆ ಒಳಗಾಗಿದ್ದಾರೆ. ಸತ್ವಗುಣ, ರಜೋಗುಣ, ತಮೋಗುಣ ಯಾವ್ದಾದ್ರು ಒಂದು ಗುಣದಿಂದ ಅವರು ಬಂಧನಕ್ಕೆ ಒಳಗಾಗಿದ್ದಾರೆ. ಸೊ ಬಂಧನಕ್ಕೆ ಒಳಗಾಗಿಲ್ಲ ಅಂತಂದ್ರೆ ಒಬ್ರೇ ಇರೋದು, ಯಾರದು? ದೇವೋತ್ತಮ ಪರಮ ಪುರುಷ. ಅವನಿಗೆ ಶರಣಾದ್ರೆ ಮಾತ್ರನೇ ಅವ್ರು ನಮ್ಮನ್ನ ಈ ಮಾಯೆಯ ಬಂಧನದಿಂದ ಅವ್ರು ಬಿಡಿಸ್ಲಿಕ್ಕೆ ನಮ್ಗೆ ಸಾಧ್ಯ ಅಲ್ವಾ. ಆದ್ರೆ ನೋಡಿ, ದೇವೋತ್ತಮ ಪರಮ ಪುರುಷ ನಾವ್ ಇವಾಗ ಆ ಒಂದು ಯಾವ್ದು ದಾಮೋದರ ಲೀಲೆ, ಅದೆಷ್ಟು ಸುಂದರವಾದ ಲೀಲೆ ಅಂತಂದ್ರೆ, ದೇವೋತ್ತಮ ಪರಮ ಪುರುಷ ಅವರು ಬಂಧನಕ್ಕೆ ಒಳಗಾಗಿದ್ದಾರೆ. ಅವ್ರ ತಾಯಿ ಏನ್ ಮಾಡಿದ್ದಾರೆ? ಅವ್ರನ್ನ ಹೊರಳಿಗೆ ಕಟ್ಟಾಕಿದ್ದಾರೆ. ಆದ್ರೆ ಅವರು ಬಂಧನದಲ್ಲಿ ಇರುವಂತ ಸ್ಥಿತಿಲಿ ಇದ್ರೂ ಸಹ ಅವ್ರೇನ್ ಮಾಡ್ತಾರೆ? ಯಾರನ್ನ ಬಂಧನದಿಂದ ವಿಮುಕ್ತರನ್ನಾಗಿ ಮಾಡ್ತಾರೆ? ದೇವೋತ್ತಮ ಪರಮ ಪುರುಷ. ಹರೇ ಕೃಷ್ಣ. ನಳಕುವರ ಮಣಿಗ್ರೀವ ಅಲ್ವಾ. ಕುಬೇರನ ಮಕ್ಕಳಾದ್ರ ನಳಕುವರ ಮತ್ತೆ ಮಣಿಗ್ರೀವನನ್ನ ಅವರು ಬಂಧನದಿಂದ ಅವರು ಬಿಡುಗಡೆ ಮಾಡ್ತಾರೆ. ಆ ಮರವಾಗಿ ಇರ್ತಾರೆ ಅವರು, ಮರದಲ್ಲಿ ಅವರು ಬಂಧಿತರಾಗ್ಬಿಟ್ಟಿರ್ತಾರೆ, ಮರದ ರೂಪದಲ್ಲಿ ಇರ್ತಾರೆ. ಅವ್ರನ್ನ ಅವರು ಅಂದ್ರೆ ವಿಮುಕ್ತಿಗೊಳಿಸ್ತಾರೆ. ಅಂದ್ರೆ ನೋಡಿ, ಭಗವಂತ ಅವರು ಬಂಧನದಲ್ಲಿ ಇದ್ರೂ ಸಹ ಬೇರೆಯವರನ್ನ ಅವರು ಬಂಧನದಿಂದ ವಿಮುಕ್ತಿಗೊಳಿಸ್ಲಿಕ್ಕೆ ಅವ್ರಿಗೆ ಮಾತ್ರನೇ ಸಾಧ್ಯ ಅಲ್ವಾ. ಇನ್ಯಾರಿಗೂ ಸಾಧ್ಯ ಇಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಅಲ್ವಾ. ಅದಕ್ಕೋಸ್ಕರನೇ ಇಲ್ಲಿ ನಾವು ಅವ್ರಿಗೆ ಶರಣಾದ್ರೆ ಅವ್ರು ಏನ್ ಮಾಡ್ತಾರೆ? ನಮ್ಮನ್ನ ಈ ಮಾಯೆಯ ಒಂದು ಬಂಧನದಿಂದ ಅವರು ಬಿಡುಗಡೆಗೊಳಿಸ್ತಾರೆ. ಇದು ಸತ್ಯವ್ರತ ಮಹಾರಾಜನಿಗೆ ಗೊತ್ತಾಗಿತ್ತು ಅಲ್ವಾ. ಅದಕ್ಕೋಸ್ಕರ ಈ ಭೌತಿಕ ಬಂಧನದಿಂದ ಮುಕ್ತನಾಗ್ಬೇಕಂತಂದ್ರೆ ದೇವೋತ್ತಮ ಪರಮ ಪುರುಷನಿಗೆ ನಾವು ಶರಣಾಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ. ಮತ್ತೆ ಯಾರು ಗುರು ಅನ್ನೋರು ಏನ್ ಮಾಡ್ಬೇಕು? ಅವರು ಈ ಭೌತಿಕ ಬಂಧನದಿಂದ ತನ್ನ ಶಿಷ್ಯನನ್ನ ಅವರು ಬಿಡುಗಡೆ ಮಾಡಿಸ್ಬೇಕು ಅಲ್ವಾ. ಅಂತಹ ಮಾರ್ಗದರ್ಶನ ಕೊಟ್ರೆ ಮಾತ್ರನೇ ಅವರು ಗುರು ಆಗ್ಬೇಕು ಅಲ್ವಾ. ಅದಕ್ಕೆ ನಮ್ಗೆ ಒಂದು ಶ್ಲೋಕನು ಬರುತ್ತೆ, ನನಗೆ ಫುಲ್ ಬರೋದಿಲ್ಲ, ಯಾರಿಗಾದ್ರೂ ಬಂದ್ರೆ ಹೇಳಿ. ಗುರುನ ಸಸ್ಯ ಜನನೀನ ಸಸ್ಯ ಅಲ್ವಾ. ಯಾರಿಗಾದ್ರೂ ಗೊತ್ತಿದೆಯಾ ಇದು ಶ್ಲೋಕ?
ಇವಾಗ ಯಾರಾದ್ರೂ ಒಬ್ರು ತಂದೆನೂ ಆಗ್ಬಾರ್ದು, ತಾಯಿನೂ ಆಗ್ಬಾರ್ದು, ಗುರುನೂ ಆಗ್ಬಾರ್ದು, ದೇವತೆನೂ ಆಗ್ಬಾರ್ದು. ಅವರು ತನ್ನನ್ನ ಯಾರು ಆರಾಧನೆ ಮಾಡ್ತಿದ್ದಾರೆ ಅಥವಾ ನಂಬಿದ್ದಾರೆ ಅವ್ರನ್ನ ಈ ಭವ ಬಂಧನದಿಂದ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಅವ್ರು ಇದ್ಯಾವ್ದು ಆಗ್ಬಾರ್ದು ಅಂತ ಹೇಳ್ತಾ ಇದಾರೆ. ತಂದೆನೂ ಆಗ್ಬಾರ್ದು, ತಾಯಿನೂ ಆಗ್ಬಾರ್ದು, ಗುರುನೂ ಆಗ್ಬಾರ್ದು, ಆರಾಧನೆ ಮಾಡುವಂತ ದೇವ್ರು ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಇವಾಗ ತಂದೆ ತಾಯಿ ಗುರು ದೇವ ಅಥವಾ ದೇವತೆ ಆಗ್ಬೇಕು ಅಂತಂದ್ರೆ ನಮ್ಮನ್ನ ಯಾರು ನಂಬಿದಾರೋ ಅವ್ರನ್ನ ನಾವು ಈ ಭೌತಿಕ ಬಂಧನದಿಂದ ನಾವು ಬಿಡುಗಡೆ ಮಾಡಿಸುವಂತಹ ಒಂದು ಮಾರ್ಗದರ್ಶನವನ್ನ ಕೊಡ್ಲೇಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ನಾವ್ ಆಗ್ಬಾರ್ದು, ನಾವು ತಂದೆನೂ ಆಗ್ಬಾರ್ದು, ತಾಯಿನೂ ಆಗ್ಬಾರ್ದು, ಗುರುನೂ ಆಗ್ಬಾರ್ದು, ದೇವತೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಆ ಗುರು ಅನ್ನೋರು ಈ ಒಂದು ಮಾರ್ಗದರ್ಶನವನ್ನ ಕೊಡ್ಲೇಬೇಕು. ಇದು ಗುರುವಿನ ಲಕ್ಷಣ. ತನ್ನ ಶಿಷ್ಯನಿಗೆ ಈ ಭವ ಬಂಧನದಿಂದ ಬಿಡುಗಡೆ ಆಗುವಂತಹ ಒಂದು ಮಾರ್ಗದರ್ಶನವನ್ನ ಕೊಡ್ಬೇಕು. ಅದು ನಿಜವಾದ ಗುರುವಿನ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಚೈತನ್ಯ ಮಹಾಪ್ರಭುಗಳು ಬೋಧಿಸ್ತಾರೆ ಅಲ್ವಾ. ನಾವ್ ಯಾರನ್ನೇ ನೋಡ್ಲಿ, ಇವಾಗ ನಮಗೆ ಗೊತ್ತಾಗೋಗ್ಬಿಟ್ಟಿದೆ ಈ ಒಂದು ಜ್ಞಾನ ಅಲ್ವಾ. ಭಗವಂತನ ಬಳಿಗೆ ಹೋಗುವಂತಹ ಜ್ಞಾನ ಗೊತ್ತಾಗಿದೆ, ಭಕ್ತಿ ಮಾರ್ಗ ಅಂತ ಗೊತ್ತಾಗೋಗಿದೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಹೇಳಿದರೆ, ಯಾರೇ ದೇಕ ತಾರೇ ದೇಕ ಕೃಷ್ಣ ಉಪದೇಶ. ನಾವ್ ಯಾರನ್ನೇ ನೋಡ್ಲಿ, ನಾವ್ ಯಾರನ್ನೇ ಭೇಟಿ ಮಾಡ್ಲಿ, ನಾವು ಕೃಷ್ಣನ ಬಗ್ಗೆ ಅವ್ರಿಗೆ ಉಪದೇಶ ಮಾಡ್ಲೇಬೇಕು. ಅದಕ್ಕೋಸ್ಕರ ನಾವ್ ಅಟ್ಲೀಸ್ಟ್ ನಮ್ಗೆ ಅವ್ರಿಗೆ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೂ ನಾವು ಈ ತಿಲಕ ಧರಿಸ್ಕೊಂಡಿರೋದೇ ಆಗ್ಲಿ, ಈ ಒಂದು ಕಂಠಿ ಮಾಲ ಮತ್ತೆ ಈ ವೈಷ್ಣವ ಪೋಷಾಕ್ ಏನಿದೆ ಅದನ್ನ ನಾವು ಧರಿಸಿದ್ರೆ ಏನಾಗುತ್ತೆ, ಅವ್ರಿಗೆ ಅಟ್ಲೀಸ್ಟ್ ನಮ್ಮನ್ನ ನೋಡಿದಾಗ ಓ ಕೃಷ್ಣ ಅಂತನಾದ್ರೂ ಅವ್ರಿಗೆ ಜ್ಞಾಪಕ ಬರುತ್ತೆ ಮನ್ಸರಿ, ಗೋವಿಂದ ಅಂತನಾದ್ರೂ ಅವ್ರು ಯೋಚನೆ ಮಾಡ್ಕೋತಾರೆ, ಹರೇ ಕೃಷ್ಣ ಅಂತನಾದ್ರೂ ಅವರು ಮನ್ಸರಿ ನಮ್ಗೆ ಹೇಳಿಲ್ಲ ಅಂದ್ರೂ ಅವರು ಮನ್ಸಲಾದ್ರೂ ಅವ್ರಿಗೆ ಬರುತ್ತೆ ಅಲ್ವಾ. ಇಷ್ಟನ್ನಾದ್ರೂ ನಾವು ಮಾಡ್ಲೇಬೇಕು. ಅದು ಈ ಭಾರತ ಭೂಮಿಲ ಹೈಲ ಮನುಷ್ಯ ಜನ್ಮ ಯಾರ ಜನ್ಮ ಸಾರ್ಥಕ ಕರಿ ಕರೋ ಪರ ಉಪಕಾರ ಅಲ್ವಾ. ಈ ಭಾರತ ಭೂಮಿಯಲ್ಲಿ ಯಾರು ಹುಟ್ಟಿದಾರೋ ಅವ್ರು ಏನ್ ಮಾಡ್ಬೇಕು, ಅವರು ತಮ್ಮ ಒಂದು ಜನ್ಮವನ್ನು ಉದ್ಧಾರ ಮಾಡ್ಕೊಂಡು ಮತ್ತೆ ಎಲ್ಲರನ್ನೂ ಸಹ ಅವ್ರು ಉದ್ಧಾರ ಮಾಡ್ಬೇಕು. ಅಂತಹ ಒಂದು ಹೊಣೆಗಾರಿಕೆ ಅವ್ರ ಮೇಲೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಚೈತನ್ಯ ಮಹಾಪ್ರಭುಗಳು ಅಲ್ವಾ. ಸೊ ಈ ಭಗವಾನ್ ಕೃಷ್ಣನ ಉಪದೇಶ ಮಾರ್ಗವನ್ನು ತುಳಿಯಲಾರದ ಗುರುವನ್ನು ಗುರುವೆಂದು ಸ್ವೀಕರಿಸಬಾರದು ಅಲ್ವಾ. ಯಾರು ಈ ಚೈತನ್ಯ ಮಹಾಪ್ರಭುಗಳ ಉಪದೇಶ ಏನನ್ನ ಕೊಟ್ಟಿದ್ದಾರೆ, ಮತ್ತೆ ಕೃಷ್ಣ ಏನನ್ನ ಹೇಳಿದ್ದಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಏನ್ ಹೇಳಿದ್ದಾರೆ, ಆ ಉಪದೇಶವನ್ನ ಯಾರು ಫಾಲೋ ಮಾಡೋದಿಲ್ವೋ ಅಂತಹವರನ್ನ ಗುರು ಅಂತ ನಾವು ಸ್ವೀಕರಿಸಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಾವ್ ಇವಾಗ ಅಧಿಕೃತ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಗುರುವನ್ನೇ ನಾವು ಗುರುವಾಗಿ ನಾವು ಸ್ವೀಕರಿಸಬೇಕು ಅಲ್ವಾ. ಅವಾಗಷ್ಟೇ ನಾವು ನಮ್ಮ ಈ ಒಂದು ಮಾನವ ಜನ್ಮವನ್ನ ನಾವು ಸಾರ್ಥಕಗೊಳಿಸ್ಕೋಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಸತ್ಯವ್ರತ ಮಹಾರಾಜ ಮತ್ತೆ ಪ್ರಭುಪಾದರು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇವತ್ತಿನ ದಿವಸ ನಾವು 2 ಶ್ಲೋಕಗಳನ್ನ ನಾವು ತಿಳ್ಕೊಂಡ್ವಿ. 2 ಶ್ಲೋಕದಲ್ಲೂ ಸಹ ಆ ಗುರುವಿನ ಮಹತ್ವವನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಾವು ಅಂಧ ಗುರುವನ್ನ ನಾವು ಗುರುವಾಗಿ ನಾವು ಸ್ವೀಕರಿಸಬಾರ್ದು ಅಲ್ವಾ. ಯಾರು ಆ ಒಂದು ಪರಿಪೂರ್ಣ ಜ್ಞಾನವನ್ನ ಪಡ್ಕೊಂಡಿರ್ತಾರೆ ಅಂತವ್ರನ್ನ ನಾವು ಗುರುವಾಗಿ ಸ್ವೀಕರಿಸಿದ್ರೆ ಅಷ್ಟೇ ನಾವು ನಮ್ಮ ನಿಜವಾದ ಸ್ಥಾನವನ್ನ ನಾವು ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಗೆ ಇಲ್ಲಿ ತಿಳ್ಕೊಂಡ್ವಿ. ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಸತ್ಯವ್ರತ ಮಹಾರಾಜ ಪ್ರೇಯರ್ಸ್ ಕಿ ಜೈ, ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯೇವಚ ಭಕ್ತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಪ್ರತಿ ಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣವೂ ಕೃಷ್ಣನನ್ನ ಮರ್ತೆ ಇರ್ಬೇಡಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕ್ಲಾಸ್ ಅನ್ನ ಎಂಡ್ ಮಾಡ್ತಾ